ಗುರಿ ಕಾರ್ಯಕ್ರಮ ವಹಿಸಿಕೊಳ್ಳಲು ಶ್ರೀ ಕೆ ಜಯರಾಮ್ ಶೆಟ್ಟರ್ ಕೂತಾರಗುತ್ತು ಮಾಜಿ ಶಾಸಕರು ಮೇಲಿನ ಪ್ರೀತಿಪೂರ್ವವಾದ ಆದರಪೂರ್ವವಾದ ವೇದಿಕೆಗೆ ತಂದುಕೊಂಡು ಮತ್ತು ನಮ್ಮದಿದ್ದಾರೆ ಏನೊಂದಿಲ್ಲ ಅಂಚನೆ ಮುಖ್ಯ ವಿನ್ಯಾಸ ಲಯ ಬಂಟರು ಸಂಘ ಉಳ್ಳಾಲ ವಲಯ ಬೆತ್ತ ಹೊಸತ್ತು ಪದಾಧಿಕಾರಿನ ಪದಗ್ರಹಣ ಸಮಾರಂಭ ಇದು ನಡಪೊಂದು ಸುರುಟಾದು ನಮ್ಮ ಮಾತ ಕಾರ್ಯಗಳ ಪೂರಕವಾದ ಸ್ವಂತವನ್ನು ವಿಘ್ನೇಶ್ವರನ ನೆನೆತೊಂದು ಅಂಚನೆ ಸೀಮೆದ ಒಡೆಯ ಸೋಮನಾಥಗ ಹೊಂದಿಸ ಒಂದು ನಮ್ಮ ಮಿಂಜಿನ ದೈವದೇವರಿನ ಮಾತೆರನ್ನ ಪ್ರಾರ್ಥನೆ ಮಲ್ತೊಂದು ಅಂಚನೆ ಈ ಸಂಘ ಸ್ಟಾರ್ಟ್ ಆಯ್ರೆ 14 ವರ್ಷದ ದುಂಡು ಇಂದಕ್ಕೆ ಸ್ಯಾಕ್ರಿಫೈಸ್ ತ್ಯಾಗ ಮಲ್ತನಕ್ಲೆ ಹಿರಿಯಕಲನ್ನು ನೆನೆತೊಂದು ಈ ಕಾರ್ಯಕ್ರಮವನ್ನು ಈ ಸ್ವಾಗತ ಭಾಷಣವನ್ನು ಶುರು ಮಾಡ್ಕೊಂಡಿಲ್ಲ ಸುರುಟಾದ ಇಂಥ ಸಭೆತ್ತ ಗುರುಕಾರ್ಮೇನ್ ವಯಸ್ಸಾಯನಾರು ನಮ್ಮಾರೆ ಶ್ರೀ ಕೆ ಜಯರಾಮ್ ಶೆಟ್ಟಿ ಕುತ್ತಾರ್ಗೊತ್ತು ಬೇರೆ ಮಾಜಿ ಶಾಸಕರ್ಲಂದು ಈ ಬಂಟರು ಸಂಘ ಉಳ್ಳಾಲ ವಲಯದ ಒவ்வೇ ಒಂಜಿ ವಿಷಯ ಬನ್ನಗ ಆ ನಮ್ಮನ್ನೇ ಐಕ್ಯ ನದಾವಡಲ್ಲಿ ಪೂರಕವಾದ ಪರಿಹಾರ ಉಂಡ ಐಕ್ಯ ಜಯರಾಮನ್ನೇ ಹೋಡು ಅಂಕ್ಲೆ ಅಂಚಾದ ಈತನೇಟ ನಡಕೊಂಡು ಬೈಕೊಂಡು ಅಂಚನೆ ಶ್ರೀ ಕೆ ಜಯರಾಮ್ ಶೆಟ್ಟಿ ಬೇರೆನು ನಮ್ಮ ಮಾತೇರ್ನ ಪರವಾಗಲ್ಲ ಹೃತ್ಪೂರ್ವಕವಾದ ಸ್ವಾಗತ ಶ್ರೀ ಕೆ ಜಯರಾಮ್ ಶೆಟ್ಟಿ ಕುತ್ತಾರಗುತ್ತು ನಿಮಗೆ ಪ್ರಸಾದ್ ರೈ ಕಲ್ಲಿಮರು ಮಾಜಿ ಉಪಾಧ್ಯಕ್ಷರು ವಲಯ ಸಂಘ ಅಂದರೆ ತೂಕೋಟು ಅರಿನ ಗೌರವಿಸೋಡು ತಂದು ಕೇನನು ಶಾಲು ಪಾರ್ದು ತೂಕೋಟು ಅರಿನ ಈ ಒಂದು ಪೂರ್ವದ ಲೇಸಿಗೆ ಮೂಕೆಡೆ ಸ್ವಾಗತ ಆಗಿದ್ದರು ಪ್ರಸಾದ್ ರೈ ಕಲ್ಲಿಮಾರು ನಮ್ಮ ಮಾಜಿ ಅಧ್ಯಕ್ಷರು ವಲಯ ಸಂಘ ಮಾಜಿ ಉಪಾಧ್ಯಕ್ಷರು ವಲಯ ಬಂಟರ ಸಂಘ ಇಂಚನೆ ಇನ್ನಿತ ಕಾರ್ಯಕ್ರಮವು ಮಲ್ಲ ಬಿನ್ನೆರಾದ ಬೈದೇರು ಲಯನ್ ರಾಧಾಕೃಷ್ಣ ರೈ ಉನ್ಯ మీరు ಉದ್ಯಮಿಲ್ಲ ಒಂದು ఒక ಲಯನ್ಸ್ ಕ್ಲಬ್ದ ಪ್ರಾಂತೀಯ ಸಲಹೆಗಾರರು ಅರೆಲ್ಲ ನಮ್ಮ ಮಾತಿನ ಪರವಾದ ಹೃತ್ಪೂರ್ವಕವಾದ ಸ್ವಾಗತ ಮಲ್ಲೊಂದು ಲಯನ್ ರಾಧಾಕೃಷ್ಣ ರೈ ಉನ್ಯ ಇವರನ್ನು ರವೀಂದ್ರ ಶೆಟ್ಟಿ ಭಟ್ನಗರ ಸ್ಥಾಪಕ ಸದಸ್ಯರು ಇವರು ಶಾಲು ಪಾರ್ದು ತೂಕೋರ್ದು ಶ್ರೀಯುತ ಲಯನ್ ರಾಧಾಕೃಷ್ಣ ರೈಸ್ಲಿನ ಉನ್ಯ ಇವರನ್ನು ಪ್ರೀತಿಪೂರ್ವಕವಾದ ಆದರಪೂರ್ವಕವಾದ ಸ್ವಾಗತ ಸಾರಿದರು ಅಂಚನೆ ಕಾರ್ಯಕ್ರಮ ಉಪಸ್ಥಿತಿಲ್ಲರು ಶ್ರೀ ಸುರೇಶ್ ಚೌಟ ಕಚ್ಚಮಜಲು ನಮ್ಮ ದುಂಬುದ 2 ವರ್ಷದ ಅಧ್ಯಕ್ಷರಾದ ಆಯ್ಕೆ ಆತೇರು ಅರೆಲ್ಲ ಹೃತ್ಪೂರ್ವಕವಾದ ಸ್ವಾಗತ ಮಲ್ತೊಂದು ಶ್ರೀಯುತ ರಾಮದಾಸ್ ಆಲ್ವಾ ಸೇವೆ ನೋಡಿಬಿಟ್ಟು ಮಂಜನಾಡಿ ಗ್ರಾಮ ಸಮಿತಿಯವರು
ವೇದಿಕೆಗೆ ಬಂದಿದ್ದು ಶ್ರೀಯುತ ಸುರೇಶ್ ಚೌಟ ಕಟ್ಟಮಜಲು ಬೆರೆಗೆ ಶಾಲು ಪಾರ್ದು ಹೂಕೋರ್ದು ಪ್ರತಿಪೊರ್ಲುದ ಲೇಸಿಗರನ್ನು ಸ್ವಾಗತಿಸಿದ ನಿಮಿತ್ತ ಈ ಸಮಾರಂಭಗಳು ಗೌರವ ಉಪಸ್ಥಿತಿಯಲ್ಲಿ ಶ್ರೀ ಜಯರಾಮ್ ಸ್ವಂತ ಬೋಳ್ಯಾರ್ಗುತ್ತು ಈ ಬಂಟ ಸಂಘದ ಮಾಜಿ ಅಧ್ಯಕ್ಷರ್ಲಂದು ಬಂಟರ ಮಾತೃ ಸಂಘದ ತಾಲೂಕು ಸಂಚಾಲಕಿರ್ಲಂದು ಈ ಸಂಘದ ಸ್ಥಾಪನೆಗೆ ಒಂದು ಬುಡಕಟ್ಟು ಪಾಡ್ದು ಆಯಕಟ್ಟು ಪಾಡ್ದು ಆ ಕಟ್ಟುನಿಟ್ಟಲಿನ ಮಂಟಿಂಜಿನ ವ್ಯಕ್ತಿ ಅರೆಲ್ಲ ನಮ್ಮ ಮಾತೆಯರ್ನ ಪರವಾಗಲ್ಲ ಹೃತ್ಪೂರ್ವಕ ಸ್ವಾಗತ ಮಾಡೋಣ. ಶ್ರೀಯುತ ರಾಜಾರಾಮ್ ಅಡ್ಯಂತಾಯ ತಲಪಾಡಿ ಗ್ರಾಮ ಸಮಿತಿದ ಮಾಜಿ ಅಧ್ಯಕ್ಷರು ಅವರು ವೇದಿಕೆಗೆ ಬಂದದ್ದು ಶ್ರೀಯುತ ಸೌರಂ ಶಾಂತ ಬೋಳುವಾರ್ಗಿತ್ತು ಆತ್ಮೀಯತೆಗೆ ಆಧಾರಪೂರ್ವಕವಾದ ಪ್ರೀತಿಪೂರ್ವಕವಾದ ಶ್ರೀ ಕೊಡ್ಲದ ಕಾರ್ಯಕ್ರಮವು ಗೌರವಪೂರ್ವಕವಾದ ಸ್ವಾಗತ ತಂದು ನಮ್ಮವರಿ ಎನ್ನ ಉಪಸ್ಥಿತಿ ಉಂಡು ಡಾಕ್ಟರ್ ಜಾಪಲ್ ಶೆಟ್ಟರ್ ತಲಪಾಡಿ ದೊಡ್ಡ ಮನೆ మీరు ಮಾಜಿ ಅಧ್ಯಕ್ಷರು ನಮ್ಮ ಈ ಬಂಟ್ ಸಂಘದ ಇತಿಹಾಸ ಹಿಡ್ಕೊಂಡ ಮಾತೇರ್ಲ ಅಧ್ಯಕ್ಷರು 4 ವರ್ಷ ಕೆಲಸ ಮಾಡ್ತಾರೆ ಅಂಡ್ 6 ಮಾತ್ರ ಗಡೇ ವರ್ಷೋಡು ಎಂಕಿ ಯಾವು ನನ್ನವರಿಗೆ ಅವಕಾಶ ಕೊಡ್ಕಾಪನ್ನ ವ್ಯಕ್ತಿತ್ವ ಅಂತ ಡಾಕ್ಟರ್ ಜಯಪಾಲ್ ಶೆಟ್ಟರನ್ನ ನಮ್ಮ ಮಾತೇರ್ನ ಪರವಾಗಲ್ಲ ಹೃತ್ಪೂರ್ವಕವಾದ ಸ್ವಾಗತ ಮಾಡ್ತಾರೆ. ಉಪಸ್ಥಿತಂಡು ಚಂದ್ರಹಾಸ್ ಅಡ್ಯಂತಾಯರು ನಿರ್ಲಂಚನೆ ಬಂಟ್ ಸಂಘದ ನಮ್ಮ ಉಲಾಲ ವಲಯದ 4 ವರ್ಷದ ಅಧ್ಯಕ್ಷ ಸ್ಥಾನ ವಹಿಸಿನಾರು ದಶಮ ಸಂಭ್ರಮದ ಕೋಟೆಗಾರದಿತ್ತು ವೇದಿಕೆಗೆ ಮೊದಲು ಶ್ರೀಯುತ ಚಂದ್ರಹಾಸ್ ಅಡ್ಯಂತಾಯ ಕುತ್ತಾರದಿತ್ತು ಪ್ರೀತಿಪೂರ್ವಕವಾದ ಆಧಾರಪೂರ್ವಕವಾದ ನೋಕೆಡು ಉಂಸಿ ಸುಳ್ಳದ ಲೇಸಿಗೆ ಸ್ವಾಗತಿಸಿಕೊಂಡು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಬಿರ್ಲಾ ಈ ವಲಯ ಸಂಘದ 4 ವರ್ಷ ಪೊನ್ನೂರು ನಡಪಾಯಿನಾರು ಅವತ್ತೊಂದೇ ಇತ್ತದ ರಾಜ್ಯ ಸರ್ಕಾರದ ಕರ್ನಾಟಕ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಲು ಆಯ್ಕೆ ಆಗ್ತೀರಿ ಅರೆಗ್ಲ ನಮ್ಮ ಮಾತೇರ್ನ ಪರವಾಗಲ್ಲ ಹೃತ್ಪೂರ್ವಕ ಸ್ವಾಗತ ಕೊಡೋಣ. ಶ್ರೀಯುತ ಸತೀಶ್ ಭಂಡಾರಿ ಮಾಜಿ ಕೋಶಾಧಿಕಾರಿ ವಲಯ ಸಂಘ ಅವರು ವೇದಿಕೆಗೆ ಬಂದು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದಟ್ಟು ಬೆರೆಗೆ ಶಾಲು ಪಾರ್ದು ಹೂ ಕೊಡ್ದು ಗೌರವಿಸೋಡು ಬಂದು ಕೇಳೋಣ. ಮತ್ತೊರೆ ಮತ್ತೊಂದು ಉಪಸ್ಥಿತಿ ಪುನಃ ನಮ್ಮ ಶ್ರೀ ಜಿತೇಂದ್ರ ಶೆಟ್ಟಿ ತಲಪಾಡಿ ಗೊತ್ತು 4 ವರ್ಷ ವಲಯ ಸಂಘವನ್ನು ಹೊರಲು ನಡಪಾಯರು ಅಂಚನೆ ಕಟ್ಟಡಲ್ಲ 6 ಅವಧಿಡಾಂಡ್ ಮಾತೇರ್ನರ ಸಹಕಾರ ಜೊತೊಂದು ಡೈನಾಮಿಕ್ ಲೀಡರ್ ಬಂದು ಕುದರ್ದೆ ತಂದು ಈ ಕಾರ್ಯಕ್ರಮ ಈ ವಲಯ ಸಂಘ ನಡಪಾಯರು ಅರೆಗ್ಲ ನಮ್ಮ ಮಾತೇರ್ನ ಪರವಾಗಲ್ಲ ಹೃತ್ಪೂರ್ವಕ ಸ್ವಾಗತ ಕೊಡೋದಿಲ್ಲ. ಶ್ರೀಯುತ ಸಂತೋಷ್ ಶೆಟ್ಟಿ ಕೋಟೆಕಾರ ಮೇರೆ ವೇದಿಕೆಗೆ ಬಂದು ಶ್ರೀಯುತ ಜಿತೇಂದ್ರ ಶೆಟ್ಟಿ ತಲಪಾಡಿಗಿತ್ತು ಮೇರೆನು ಶಾಲು ಪಾರ್ದು ಹೂ ಕೊಡ್ದು ಒಂದು ಪೂರ್ವದ ಲೇಸಿಗೆ ನೋಕೆಡು ಸ್ವಾಗತ ಬಂದು ಕೇಳೋಣ. ಅಂಚನೆ ವೇದಿಕೆಡು ವಲಯ ಸಂಘದ ಮಾಜಿ ಉಪಾಧ್ಯಕ್ಷರಾಯನ ಶ್ರೀಕರ್ ಶೆಟ್ಟಿ ಮಾಗಂದಡಿ ಗೊತ್ತು ಆರುಳ್ಳೇರು ಅರೆಲ್ಲ ಹೃತ್ಪೂರ್ವಕವಾದ ಸ್ವಾಗತ ಮಾಡ್ಕೊಂಡು. ಶ್ರೀಯುತ ರಮೇಶ್ ರೈ ಪಕ್ಕಮದಲು ಕೋನವಾಚೆ ಗ್ರಾಮ ಸಮಿತಿದ ಮಾಜಿ ಅಧ್ಯಕ್ಷರು ವೇದಿಕೆಗೆ ಬಂದು ಪ್ರೀತಿಪೂರ್ವಕವಾದ ಮುಖ್ಯರು ಶಾಲು ಪಾರ್ದು ಹೂ ಕೊಡ್ದು ಗೌರವಿಸೋದು.
ಬಂದಿದ್ದೇನೆ. ನಮ್ಮವರೇ ಉಪಸ್ಥಿತಿಯಲ್ಲಿದ್ದರು ಶ್ರೀ ಪುರುಷೋತ್ತಮ ಮಾನೈ ಬಿರ್ಲಾ ವಲಯ ಸಂಘದ 4 ವರ್ಷದ ಕೋಶಾಧಿಕಾರಿ ತನ್ನ ದಿಟ್ಟತನಟು ನಿರ್ವಹಿಸಿದರು. ಲೆಕ್ಕಗೂ ದುಃಖ ಇದ್ದು ಬಂಪನ ವ್ಯಕ್ತಿತ್ವ ಬಾರಿ ಪೊರ್ಲೋಡು ಲೆಕ್ಕಪತ್ರ ಎಲ್ಲ ಮೆಂಟೈನ್ ಮಾಡ್ಕೊಂತಾರೆ. ಅರೆಗಳ ನಮ್ಮ ಮಾತೇರ್ನ ಪರವಾದಲ್ಲ ಹೃತ್ಪೂರ್ವಕವಾದ ಸ್ವಾಗತ ಬರ್ತದೆ. ಗಣೇಶ ಅಡ್ಯಂತ ಮುನ್ನೂರು ವೇದಿಕೆಗೆ ಬರ್ತದೆ. ಪುರುಷೋತ್ತಮನ ಶಾಲು ಪಾರ್ಕ್ ಹೂಕೊರ್ದು ಹೂಕಿಡು ಗೌರವಪೂರ್ವಕವಾದ ಸ್ವಾಗತ ಅವರಿಗೆ ಅಂಚನೆ ವೇದಿಕೆಯುಳ್ಳರು ಜಗದೀಶ್ ರೈ ಬೇಳ್ಮ ವಲಯ ಸಂಘದ ದುಂಬದ ಸಂಘಟನಾ ಕಾರ್ಯದರ್ಶಿ ಆಯ್ನಾರು ಇತ್ತಾರೆಗೆ ಪ್ರಮೋಷನ್ ಕೊಡ್ತಾನೆ. ಈ ಸರ್ತಿ ವಲಯ ಸಂಘದ ಉಪಾಧ್ಯಕ್ಷರಾದ ಪ್ರಮೋಷನ್ ಕೊಡ್ತೀನಿ. ಅಂಚಾದ ಆರೆಗಿಲ್ಲ ನಮ್ಮ ಮಾತೇರ್ನ ಪರವಾದಲ್ಲ ಹೃತ್ಪೂರ್ವಕ ಸ್ವಾಗತ ಕೊಡೋದು. ಶೈಲು ಶೆಟ್ಟಿ ಕೋನಜೆ ವೇದಿಕೆಗೂ ಬತದು ಜಗದೀಶ್ ಅಣ್ಣಗೆ ಶಾಲು ಪಾರ್ಕ್ ಹೂ ಕೊಟ್ಟು ಪ್ರೀತಿಪೂರ್ವಕವಾದ ಆದರಪೂರ್ವಕವಾದ ನೋಟಿಗೆ ಸ್ವಾಗತ ಅವರಿಗೆ ಅಂಚನೆ ವೇದಿಕೆಯಡು ಅಶೋಕ್ ರೈ ಮಡ್ಯಾರುಳ್ಳರು ನಮ್ಮ ವಲಯದ ಕಾರ್ಯದರ್ಶಿಗಳು ಅರೆಗಳ ಹೃತ್ಪೂರ್ವಕವಾದ ಸ್ವಾಗತ ಕೊಡೋದು. ಕಿಶೋರ್ ಕುಮಾರ್ ಶೆಟ್ಟಿ ಬಲ್ಮಾ ಗ್ರಾಮದ ಮಾಜಿ ಅಧ್ಯಕ್ಷರು ವೇದಿಕೆಗೆ ಬತದು ಅಶೋಕನಿಗೆ ಶಾಲನ್ನು ಪಾರ್ದು ಹೂ ಕೊಡ್ದು ನೋಕಿಡು ಸ್ವಾಗತ ಅವರು ಬಂದಿದ್ದೇನೆ. ಅಂಚನೆ ವೇದಿಕೆಯಡು ವಲಯ ಸಂಘದ ಮಾಜಿ ಉಪಾಧ್ಯಕ್ಷ ಶ್ರೀಮತಿ ಚಿತ್ರಾ ಅಡ್ಯಂತಾಯ ಈ ಕಾರ್ಯಕ್ರಮವನ್ನು ಬಾರಿ ಪೊರ್ಲೋಡು ಯಶಸ್ವಿಯಾದ ನಿರ್ವಹಿಸುವಂತ ಕೀರ್ತಿಲ ಒಂದು ಆದ್ರೆ ನನ್ನ ಮಹಿಳಾ ವಿಭಾಗದ ಅಧ್ಯಕ್ಷ ಆದಲು ಆಯ್ಕೆ ಆಗ್ತಾರೆ. ಅರೆಗಳ ಶುಭ ಕೋರೊಂದು ಅರೆಗೆ ಹೃತ್ಪೂರ್ವಕ ಸ್ವಾಗತ ಕೊರೊಂದು. ರೇಣುಕಾ ಶೆಟ್ಟಿ ಕೋಟೆಕಾರ್ ವೇದಿಕೆಗೆ ಬದದು ಚಿತ್ರಕ್ಕೆ ಶಾಲನ್ನು ಪಾರ್ದು ಪ್ರೀತಿದ ಹೂಗುಚ್ಛನ್ನು ಕೊಟ್ಟು ಅವರನ್ನು ಪ್ರೀತಿಪೂರ್ವಕವಾದ ಆದರಪೂರ್ವಕವಾದ ಗೌರವಪೂರ್ವಕವಾದ ನೋಕೆದು ಸ್ವಾಗತ ಅವರ ತಂದಿದ್ದೇನೆ. ಅಂಚನೆ ವೇದಿಕೆಯಡು ಶ್ರೀಮತಿ ಶಶಿಕಲಾ ಆನಂದ್ ಶೆಟ್ಟಿ ಉಳ್ಳರು ವಲಯ ಸಂಘದ ಮಹಿಳಾ ವಿಭಾಗದ ಮಾಜಿ ಅಧ್ಯಕ್ಷ ಮೆರೆಗಳ ಹೃತ್ಪೂರ್ವಕ ಸ್ವಾಗತ ಕೋರೊಂದು. ಸೌಮ್ಯ ಆರ್ ಶೆಟ್ಟಿ ಕಾರ್ಯಕಾರಿ ಸಮಿತಿಯ ಮಾಜಿ ಸದಸ್ಯರು ವೇದಿಕೆಗೆ ಬತದು ಇವರಿಗೆ ಶಾಲು ಪಾರ್ದು ಹೂ ಕೊಡ್ದು ಪ್ರೀತಿಪೂರ್ವಕವಾದ ನೋಕಿಡು ಎದುಕು ನೋಡಿ ಬಂದು ಕೇಳನೆ. ಕಾರ್ಯನಿರ್ವಾಹಕಿ ಅರೆಗಳ ಹೃತ್ಪೂರ್ವಕ ಸ್ವಾಗತ ಕೊರೊಂದು. ಅನುಷಾ ಗಾಂಭೀರ್ ಮಹಿಳಾ ವಿಭಾಗದ ಮಾಜಿ ಕಾರ್ಯದರ್ಶಿಗಳು ವೇದಿಕೆಗೆ ಬತದು ಶಾಲು ಪಾರ್ದು ಹೂ ಕೊಟ್ಟು ನೋಕೆಡು ಸ್ವಾಗತ ಅವರು ಬಂದು ಏನನ್ನೇ. ಲಯನ್ಸ್ ಪ್ರಾಂತೀಯ ಫಾಸ್ಟ್ ಗವರ್ನರ್ ಲಯನ್ ದೇವದಾಸ್ ಬಂಡಾರ್ಲು ಉಳ್ಳರು. ಅಂಜನೆ ರಮೇಶ್ ಶೇನವರು ಉಳ್ಳರು, ದಿನೇಶ್ ಶೆಟ್ಟಿ ಉಳ್ಳರು,
ನಮ್ಮ ವಲಯ ಸಂಘದ ಕಟ್ಟಡದ ಮಾಜಿ ಕಾರ್ಯದರ್ಶಿ ಆಯ್ನ ರವೀಂದ್ರಣ್ಣಲ್ಲರು, ಸೀತಾರಾಮ ಮಾತೃ ಸಂಘದ ಮಾಜಿ ಅಧ್ಯಕ್ಷರಾಯಿನ ಶ್ರೀನಾಥ್ ಹೆಗಡೆರುಳ್ಳರು ಅರೆಲ್ಲ ಹೃತ್ಪೂರ್ವಕವಾದ ಸ್ವಾಗತ ಮಾಡೋಂಗಿಲ್ಲ ಸಾರ್ ದಯದೀದು ವೇದಿಕೆ ಬರ್ತದೆ ಅಂಡ ಅಣ್ಣ ಇರು ಬರ್ತದೆ ಎದುರು ಅಂತ ಕುಲ್ಲಿಯಾರ್ನಂಗೆ ಲೆಪ್ಪರ್ಲು ಬಾಳಿ ನೆತ್ತಲ ಬಾಳಿಕೆ ಉಳ್ಳರು ಅಂಜನೆ ಮಾತ ಮಲ್ಲ ಮಲ್ಲ ಗಣ್ಯರುಳ್ಳರು, ಗ್ರಾಮ ಸಮಿತಿಯ ಅಧ್ಯಕ್ಷರುಳ್ಳರು, ವಲಯ ಸಂಘದ ಪದಾಧಿಕಾರಿಗಳು, ಅಂಜನೆ ಕಾರ್ಯಕಾರಿ ಸಮಿತಿ ಸದಸ್ಯರುಳ್ಳರು, ಅಂಜನೆ ಸಮಾಜ ಬಾಂಧವರು ಮಾತಾನಿಗಳು ಬೈದ್ದಾರೆ. ನಿಗಳೇನು ಮಾತ ಒರ್ಮೆಡು ಪ್ರೀತಿಡು ಆಧಾರ ಪೂರ್ವಕವಾದ ಸ್ವಾಗತ ಮಲ್ತೊಂದು ಎಂಟು ಕೂರ್ನ ಈ ಜವಾಬ್ದಾರಿ ನೀಡೆ ವಿರಾಮ ಕೊಡಂಗಿಲ್ಲ. ಅಂಜನೆ ಈತನೇಟ ಈ ವಲಯ ಸಂಘಡು ದೀರ್ಘಾವಧಿ ಬಣ್ಣಗ 13 ವರ್ಷ ಒಂದು ಪದಾಧಿಕಾರಿ ಆದಿತ್ತನ ವ್ಯಕ್ತಿ ಬಂದ 14 ವರ್ಷದ ಈ ಇತಿಹಾಸಡು ಮೂಜಿ ಟರ್ಮಗು ಗ್ರಾಮ ಸಮಿತಿದ ಅಧ್ಯಕ್ಷ ಆದಿತ್ತೆ. ಚಂದ್ರಸಾಡ್ಯ ಅಂತ ಯಾರನ್ನ ಕಾಲಡು 4 ವರ್ಷ ಜೊತೆ ಕಾರ್ಯದರ್ಶಿ ಆದಿತ್ತೆ. ಅಂಚನೆ ರವೀಂದ್ರ ಶೆಟ್ಟರ್ನ ಅವಧಿ 2 ವರ್ಷ ಕೋಶಾಧಿಕಾರಿ 2 ವರ್ಷ ಕಾರ್ಯದರ್ಶಿ ಆದಿತ್ತೆ. ಅಂಚನೆ ಜಿತೇಂದ್ರ ಶೆಟ್ಟರ್ನ ಅವಧಿ 4 ವರ್ಷ ಕಾರ್ಯದರ್ಶಿ ಬೊಡ್ಸಿ ಕಲ ಅಂಡ ಈ ನಮೂನೆ ಇಂಟು ಈ 13 ವರ್ಷದ ಅವಧಿ ಎರಡು ಕೆಲವು ಸರ್ತಿ ಎಂಗುಲಂತೆ ನೇರ ನೋಡಿ ಪಾತ್ರ ನೆಟ್ಟಪ್ಪು ಅಂಡ ಇಂಗುಲದಲ್ಲ ತಪ್ಪು ಆದಿತ್ತನಲ್ಲ ಐನ ಈ ಎನ್ನಿಕಲು ಮಾತಿರಲ್ಲ ಕ್ಷಮಿಸೋಡು ಈ ವೇದಿಕೆಯ ಮುಖಾಂತರ ನಿಖಲಿಗೆ ಅಪೀಲ್ ಮಲ್ತೊಂದು ಎಂಕು ಈತನೇಟ ನಿಖಲ್ಕೊರ್ನ ಸಹಕಾರ ನೆಕ್ ಪೂರ ಒಂದಿಸ ಒಂದು ಎನ್ನ ಈ ಪಾತ್ರ ವಿರಾಮ ಕೊಡೋದಿಲ್ಲ. ಪ್ರಧಾನ ಕಾರ್ಯದರ್ಶಿಗಳು 13 ವರ್ಷದಿಂದ ನಮ್ಮ ಈ ಒಂದು ಬಂಟರ ಸಂಘ ಉಳ್ಳಾಲ ವಲಯಗ ಬೇಲುವಿನೊಂದು ನೆಚ್ಚಿನ ನಮ್ಮ ಪದಾಧಿಕಾರಿಗಳು ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿಗಳು ಆಗಿನ ಶ್ರೀಯುತ ಮೋಹನ್ ದಾಸ್ ಗಾಂಭೀರ್ಯಗಳ ಶ್ರೀಯುತ ರಮನಾಥ್ ಶೆಟ್ಟಿ ಕಕ್ಕೆಮಜಲು ಮೇರೆ ವೇದಿಕೆಗೆ ಬದಲು ಅರೆಗೆ ಶಾಲು ಪಾರ್ದು ಹೂ ಕೊಟ್ಟು ನೋಕೆಡು ಗೌರವಿಸೋಡು ಬಂದು ಕೇನೇ ಸದಾ ಈ ಒಂದು ಕೂಡ ಬಂದು ತನ್ನೊಂದು ಈ ಒಂದು ಪ್ರೀತಿಪೂರ್ವಕವಾದ ಶಾಲು ಪಾರ್ದಿರೇನು ಗೌರವಿಸೋದಿಲ್ಲ ಗಾಂಭೀರ್ಯವೇ ಸಭಾ ಕಾರ್ಯಕ್ರಮದ ಉಕ್ರಿಯ ಲಯನ್ಸ್ ಪ್ರಾಂತೀಯ ಸಲಹೆಗಾರರು ಇಯರ್ನ ದಿವ್ಯ ಹಸ್ತಡ್ ದೀಪನು ಪ್ರಜ್ವಲನೆ ಮಲ್ಪಿನ ಮುಖೇನ ವೇದಿಕೆ ಉಪಯೋಗಿಸಿನ ಮಾತ ಗಣ್ಯರ್ನ ಉಪಸ್ಥಿತಿ ಇಯರ್ನ ದಿವ್ಯ ಹಸ್ತಡ್ ದೀಪ ಅರ್ಲಾವನ ಮುಖೇನ ज्योति परब्रह्म दीपं ज्योति जनार्दनाः दीपं सर्वो तमोपहं संध्या दीपं नमोस्तुते ವೇದಿಕೆ ಸಂಪೂರ್ಣ ಗಣ್ಯರ ಸೇರಿದ್ದು ಭಕ್ತಿಪೂರ್ವಕವಾದ ದೀಪನು ಅರ್ಲಾವನ ಮುಖೇನ ಉದ್ಘಾಟನದ ಲೇಸದ ಹಾಲು ಪಡೆಯಲಿದ್ದಾರೆ. ಕರ್ನಾಟಕದ ಅಧ್ಯಕ್ಷರಲ್ಲ ಐದು ಅಧ್ಯಕ್ಷರ ರಂಜನ ಒಟ್ಟು ಸೇರೊಂದು ಮಾಡಿಕೊಳ್ಳುವ ತೆಲಿಕೇಡು ಪ್ರೀತಿಪೂರ್ವಕವಾದ ಭಕ್ತಿಪೂರ್ವಕವಾದ ದೀಪನು ಅರ್ಲಾವಂದಿಲ್ಲರು 4 ವರ್ಷದ್ದು ನಮ್ಮ ಜಿತೇಂದ್ರ ಶೆಟ್ಟಿ ತಲಪಾಡಿ ಗೊತ್ತು ಒಂದರ್ನ ನೇತೃತ್ವಡು ಆಕನ ಒಂದು ತಂಡ ನಮ್ಮ ಸಂಘನು ಈ ಜಾತೀಯ ಸಂಘಟನೆಯನ್ನು ಬಾರಿ ಪೊನ್ನುಡು ನಡಪಾಯರಿ ನನ್ನ ಅಕ್ಕಳೆ ಮಲ್ತಿಂಚಿ ಕೆಲಸ ಕಾರ್ಯ ಸೇವಾ ಕಾರ್ಯಗಳು ಸಮಸ್ತ ಉಳ್ಳಾಲ ವಲಯ 14 ಗ್ರಾಮದ ಸಮಸ್ತ ಬಂಟರ ಪರವಾಗಿ ನಾನು ಈ ಸಂದರ್ಭಡು ಕೃತಜ್ಞತೆಯನ್ನು ಸಲ್ಲಿಸಬಹುದು. ಆಯ್ತಾ ಒಟ್ಟಿಗೆ ಈತೆ ನನಾತ 2 ವರ್ಷ ನಮ್ಮ ನೂತನ ಪದಾಧಿಕಾರಿ ಮುಖ್ಯವಾದ ಸುರೇಶ್ ಶೆಟ್ಟಿ ಕಕ್ಕೆಮ್ಮಜಲಿ ನೇರ್ನ ನೇತೃತ್ವಡು ಆರ್ನ ಒಂದು ತಂಡ ನೇನೆ ನಮ್ಮ ಈ ಜಾತಿಯ ಸಂಘಟನೆ ಮುನ್ನಡೆಸಲು ಗುರು ಕಿರಿಯಕಲೆ ಮಾತಿರೆಲ್ಲ ಒಟ್ಟಾದಿ ಆಕಳ ಮನಸ್ಸಿನ ಗೆಲ್ತದೆ ಆರು ಒಂದೇ ಏಕ ಮನಸ್ಸಲ್ಲಿ ಈ ಒಂದು ಸಂಘಟನೆಯನ್ನು ಕೊಡುಪೇರಿ ಬಂದ್ಬಿಡ ಭರವಸೆ ಆರೆಗಳ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಬಹುದು. ಈತ ಒಂದು ಬಾರಿ ಈ ಒಂದು ಸಂಘಟನೆಗೆ ಇತ್ತ ನಮ್ಮ ಪ್ರಧಾನ ಕಾರ್ಯದರ್ಶಿ ಮನೋಹರ್ ಈ ಒಂದು ಬಂಟರ ಸಂಘದ ನಮ್ಮ ಉಳ್ಳಾಲ ವಲಯದ 14 ಗ್ರಾಮದ ಈ ಬಂಟರ ಸಂಘಟನೆಗೆ ನಮ್ಮ ಈ ಒಂದು ಕಟ್ಟಡ ಅವರನ್ನ
ಬೆಳ್ಳಿಯ ಗೊತ್ತು ವಿವೇಕ್ ಶೆಟ್ರು ನೆಕ್ ವಾರಿ ಒಂದು ತ್ಯಾಗ ಮಾಡಿದ್ದೇವೆ ಆರೆಲ್ಲ ಈ ಸಂದರ್ಭಗಳು ನೆನಪು ಮಂತೊಂದು ಕೊರಡು ಬಣ್ಣದಾರು ಪಣೊಂದಿದ್ದಾರೆ ನಿಜವಾದ ಆರೆಗ್ಲ ನಮ್ಮ ಉಳ್ಳಾಲ ವಲಯ ಬಂಟರ ಸಂಘದ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುವುದಿಲ್ಲ ಇತ್ತೆ ಬಾರಿ ಒಂದು ಮುಖ್ಯವಾದ ಒಂದು ಸಂದರ್ಭ ಒಂದು ನಮ್ಮ ನೂತನ ಪದಾಧಿಕಾರಲೇನ ಒಂದು ಪದಗ್ರಹಣ ಸಂದರ್ಭ ನೆಟ್ಟು ಪ್ರಥಮವಾಗಿ ಇತ್ತೆ ನಿರ್ಗಮನ ಅಧ್ಯಕ್ಷರು ಜಿತೇಂದ್ರ ಶೆಟ್ಟಿ ತಲಪಾಡಿ ಗೊತ್ತು ಆರು ನನ್ನ ಇತ್ತೆ ಹೊಸತಾದ ಈ ಒಂದು ಅಧಿಕಾರ ಸ್ವೀಕಾರ ಮಾಡ್ಕೊಂಡ ಜನ ಸುರೇಶ್ ಚೌಟ ಕಕ್ಕೆ ಮಜಲೆ ಬೇರೆ ಆರೆಗೆ ಅಧಿಕಾರ ಹಸ್ತಾಂತರ ಮಲ್ತದೆ ಈ ಕಾರ್ಯ ನಡಪಾಡಿಕೊಳ್ಳಲು ಬಂದು ನಾನು ಜಿತೇಂದ್ರ ಶೆಟ್ಟರ ವಿನಂತಿ ಮಾಡ್ಕೊಂಡಿದ್ದೆ ದುಂಬತ ಒಂದು ಪೂ ಕೊರದು ಅಂದ್ರೆ ಶಾಲು ಪೂತ ಮಾಲೆ ಪಾರ್ತು ಜಿತೇಂದ್ರ ಶೆಟ್ಟಿ ಮಾಲೆ ಪಾರ್ಗಾರಿನ ಸ್ವಾಗತ ನಮ್ಮ ಇನ್ನಿತ ಸಭಾಧ್ಯಕ್ಷರು ಶ್ರೀ ಕೆ ಜಯರಾಮ್ ಶೆಟ್ಟಿ ಕುತ್ತಾರಗುತ್ತು ಅರೆಗೂ ಪೂತ ಗುಚ್ಚನ್ನು ಕೊರದು ನನ್ನ ಗುಂಪುದ 2 ವರ್ಷದ ಅವಧಿಗೆ ಎಡೆಟ್ಟ ಕಾರ್ಯಕ್ರಮ ನಡಪಡು ಪಣ್ಣದು ಹರಸುತ್ತಿಲ್ಲರು ಶೆಟ್ಟಿ ಆರೆ ದಯವಿದು ದುಂಬು ಬರ್ತದೆ ಇತ್ಯದ ಉಪಾಧ್ಯಕ್ಷರಾಯಿನ ಜಗದೀಶ್ ರೈಕ್ಲೆಗೆ ಹೂ ಕೊರ್ದು ಅಧಿಕಾರ ಹಸ್ತಾಂತರ ಕೊಡು ಬಂದು ಕೇಳೊಂದಿಲ್ಲ ನಮ್ಮ 2ನೇ ಉಪಾಧ್ಯಕ್ಷರಾಯಿನ ಚಿತ್ರ ಅಡ್ಯಂತಾಯರೇ ನಿತ್ಯದ ಉಪಾಧ್ಯಕ್ಷ ಗೀತಾ ಹೆಗ್ಡೆಗೆ ಹೂ ಕೊರ್ದು ಅಧಿಕಾರ ಹಸ್ತಾಂತರ ಕೊಡು ಬಂದಿದೆ ಆರೆಡ ವಿನಂತಿ ಮಾಡ್ಕೊಂಡಿದೆ ಪ್ರಧಾನ ಕಾರ್ಯದರ್ಶಿಲಾಯನ ಮೋಹನ್ ದಾಸ್ ಗಾಂಭೀರ್ಯವೇ ಇತ್ಯದ ಪ್ರಧಾನ ಕಾರ್ಯದರ್ಶಿಲಾಯನ ಗೋಪಾಲಕೃಷ್ಣ ಮೇಲಂಟ್ರೆಗೆ ಹೂ ಕೊರ್ದು ಅಧಿಕಾರ ಹಸ್ತಾಂತರ ಮಾಡಿಕೊಡು ಬಂದು ವಿನಂತಿ ಮಾಡಿಕೊಂಡಿದೆ ಕೋಶಾಧಿಕಾರಿಗಳಾಯನ ಪುರುಷೋತ್ತಮ್ ಮಾನಾಯಿ ಇತ್ಯದ ಕೋಶಾಧಿಕಾರಿಗಳಾಯನ ಜಗದೀಶ್ ಸುಲಾಯ್ ಇಂದರೆಗೆ ಅಧಿಕಾರ ಹಸ್ತಾಂತರ ಮಾಡಿಕೊಡು ಬಂದು ವಿನಂತಿ ಮಾಡಿಕೊಂಡಿದೆ ಸಂಘಟನಾ ಕಾರ್ಯದರ್ಶಿಯಾಯಿನ ಜಗದೀಶ್ ರೈಗಳು ಇತ್ಯದ ಸಂಘಟನಾ ಕಾರ್ಯದರ್ಶಿಯಾಯಿನ ಆನಂದ ಶೆಟ್ರಿಗೆ ಅಧಿಕಾರ ಹಸ್ತಾಂತರ ಮಾಡಿಕೊಡುವ ಬಂದು ಏನೊಂದಿಲ್ಲ ಜೊತೆ ಕಾರ್ಯದರ್ಶಿಲಾಯಿನ ಅಶೋಕ್ ರೈಕಲ್ ಇತ್ಯದ ಜೊತೆ ಕಾರ್ಯದರ್ಶಿಲಾಯಿನ ಗಣೇಶ್ ಎಸ್ ಶೆಟ್ಟಿ ಇಂದರೆಗೆ ಅಧಿಕಾರ ಹಸ್ತಾಂತರ ಮಾಡಿಕೊಡುವ ಬಂದು ವಿನಂತಿ ಮಾಡಿಕೊಂಡಿದೆ ಸ್ವೀಕಾರ ಮಾಡಿಕೊಡುವ ಬಂದು ಕೇಳೊಂದಿಲ್ಲ ಜೊತೆ ಕಾರ್ಯದರ್ಶಿಲಾಯಿನ ನಾರಾಯಣ್ ರೈಕಲೆ ಇತ್ಯದ ಜೊತೆ ಕಾರ್ಯದರ್ಶಿಲಾಯಿನ ಪ್ರದೀಪ್ ಚಂದ್ರ ಶೆಟ್ಟಿ ಇಂದರೆಗೆ ಅಧಿಕಾರ ಹಸ್ತಾಂತರ ಮಾಡಿಕೊಡುವ ಬಂದು ಕೇಳೊಂದಿಲ್ಲ ಸಿರಿ ಸ್ವಸಹಾಯ ಸಂಘದ ಅಧ್ಯಕ್ಷರಾಯಿನ ಶಾರದಾ ಶೆಟ್ರೆ ಇತ್ಯದ ಅಧ್ಯಕ್ಷರಾಯಿನ ಗೀತಾ ಆರ್ ಶೆಟ್ರಿಗೆ ಹೂ ಕೊಟ್ಟು ಅಧಿಕಾರ ಹಸ್ತಾಂತರ ಮಾಡಿಕೊಡು ಬಂದು ವಿನಂತಿ ಮಾಡಿಕೊಂಡಿದೆ ಮಹಿಳಾ ವಿಭಾಗದ ಅಧ್ಯಕ್ಷರಾದ ಶಶಿಕಲಾ ಎ ಶೆಟ್ರೆ ಇತ್ಯದ
ಮಹಿಳಾ ವಿಭಾಗದ ಅಧ್ಯಕ್ಷರಾದ ಚಿತ್ರ ಅಡ್ಯಂತಾಯರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿಕೊಂಡು ಬಂದು ವಿನಂತಿ ಮಾಡಿದ್ದಾರೆ. ಯುವ ವಿಭಾಗದ ಅಧ್ಯಕ್ಷರಾದ ಪ್ರಶಾಂತ್ ಚೌಟೇರೆ ಇತ್ಯದ ಯುವ ವಿಭಾಗದ ಅಧ್ಯಕ್ಷರಾದ ಸಂತೋಷ್ ಅಡ್ಯಂತಾಯರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿಕೊಂಡು ವಿನಂತಿ ಮಾಡಿದ್ದಾರೆ. ಸಂಘದ ಅಧ್ಯಕ್ಷರೇ ಆರೆಗೆ ತೂಕೊಡ್ಡ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡು ಕೇಳೊಂದಿಲ್ಲ. ಕ್ರೀಡಾ ವಿಭಾಗದ ಅಧ್ಯಕ್ಷರಾದ ಸುರೇಶ್ ಶೆಟ್ರೆ ಇತ್ಯದ ಕ್ರೀಡಾ ವಿಭಾಗದ ಅಧ್ಯಕ್ಷರಾದ ಪ್ರವೀಣ್ ಶೆಟ್ರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿಕೊಡುವ ಬಣ್ಣದ ವಿನಂತಿ ಮಾಡಿಕೊಂಡಿದೆ. ಅಂಜನೆ ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷರು ರಿತೇಶ್ ಶೆಟ್ರೆ ದಯವಿಟ್ಟು ವೇದಿಕೆಗೆ ಬರ್ತದೆ. ನಮ್ಮ ಅಧ್ಯಕ್ಷರ ಒಂದು ಕೂಗೊಡ್ಡು ಆದ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಡಬಾರದು ವಿನಂತಿ ಮಾಡಿದ್ದಾರೆ. ಸರಿ, ನಮ್ಮ 2020-22 ಸಾಲದ ಈ ಪದಾಧಿಕಾರಲೆ ಇತ್ತ ಅಧಿಕಾರ ಸ್ವೀಕಾರ ಮಾಡಿದರೆ ಅಕ್ಲೆಗೆ ನಮ್ಮ ಆರಾಧನೆ ಮತ್ತು ಗೊತ್ತಿನ ದೇವರುಗಳು ಮಾತಿರಲ್ಲ ಅಕ್ಲೆಗೆ ಪೂರ್ಣ ಆಯುಷ್ಯ ಆರೋಗ್ಯಾದಿ ಭಾಗ್ಯವನ್ನು ಕೊರಡೆ ಬೊಕ್ಕ ಈ ಸಂಘಟನೆ ನನಾತ್ ಬಲವಂತನ ಅಂಜಿನ ಬುದ್ಧಿಶಕ್ತಿಯನ್ನು ಕೊರಡಿಕೊಂಡು ಪ್ರಾರ್ಥನೆ ಅಂತಂದು ಈ ಕಾರ್ಯಕ್ರಮ ಇಡೆಗೆ ಮುಕ್ತಾಯ ಮಾಡಿಕೊಂಡೇ ಮಾತೆರೆಗಳ ನಮಸ್ಕಾರ. ನಮ್ಮ ವಲಯದ ಮಾಜಿ ಪ್ರಧಾನ ಕಾರ್ಯದರ್ಶಿಗಳನ್ನಿಸಿನ ರವೀಂದ್ರ ನರೇಕಳ ಮರಿಪೊರ್ಲುಡು ಒಂದೇನು ಇವತ್ತು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿಕೊರಿಯರು. మన ముందుకు ನಮ್ಮ ಮಾತೃ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀನಾಥ್ ಹೆಗ್ಡೆ ವೇದಿಕೆಗೆ ಬಂದದ್ದು ನಮ್ಮ ನೂತನ ಅಧ್ಯಕ್ಷರಾದ ಸುರೇಶ್ ಚೌಟ ನಕ್ಕೆಮಜಲು ಮೇರೆಗೆ ಶಾಲು ಪಾರ್ದು ಅಭಿನಂದಿಸೋಡು ಬಂದು ಕೇಳಲಿಲ್ಲ. ವೇದಿಕೆಯ ಮುಂಭಾಗದ ಆಸೀನ್ರೈನಕ್ಲು ನಮ್ಮ ನೂತನ ಅಧ್ಯಕ್ಷರಾದ ಮಾತೃ ಸಂಘದ ಮಾಜಿ ಅಧ್ಯಕ್ಷರು ಜಿತೇಂದ್ರ ಶೆಟ್ಟಿ. ಅದೇ ಪ್ರಾಯಶಃ ನಮ್ಮ ಉಳ್ಳಾಲದ ಮಂಡ್ರಿ ಮಧ್ಯಪುರಕ್ಕೈತಿ. ಈ ಸಮಾರಂಭನು ನಮ್ಮ ಪದಗ್ರಹಣದೊಟ್ಟಿಗೂ ನನದುಂಬುಗೂ ಬೀಳ್ಕೊಡುವ ಸಮಾರಂಭ ಮಾಡ್ತದ್ದು ದುಂಬದ ಸೇವೆ ಸಲ್ಲಿಸಿದ ಅಧ್ಯಕ್ಷರೇನು ಗೌರವ ಮತ್ತು ಇಕ ಮದುವೆ ಮತ್ತನ್ನು ಹೆಡ್ಡೆ ಬಂದೇನು ಅಭಿಪ್ರಾಯ. ನಿಮಿಷದ ಕಾಲಾವಕಾಶ ನಿಖಿಲಿಗಾದುಂಡು ಖಂಡಿತವಾದ ನಿಖಿಲ್ ಬರ್ತದೆ ಮಾಲ ಪಾರ್ದಾರೇನು ಗೌರವಿಸಾವಲ್ಲಿ ಏರಾಂಡ್ಲ ಇತ್ತರಡ ಮಾಲ ಪಾರ್ನ ಇತ್ತರಡ 3 ನಿಮಿಷದ ಅವಕಾಶ. ಧನ್ಯವಾದಗಳು ಅಣ್ಣ. ಉಳ್ಳಾಲ ಗ್ರಾಮ ಸಮಿತಿದ ಪೂರ ಪದಾಧಿಕಾರಿ ಇಲ್ಲ ವೇದಿಕೆಗೆ ಬರಡು. ಉಳ್ಳಾಲ ಗ್ರಾಮ ಸಮಿತಿದ ಉಳ್ಳಾಲ ಗ್ರಾಮ ಸಮಿತಿದ ಪೂರ ಪದಾಧಿಕಾರಿಗಳ ವೇದಿಕೆಗೆ ಬರಲೆ. ಉಳ್ಳಾಲ ಪದಾಧಿಕಾರಿಗಳ ಗ್ರಾಮ ಸಮಿತಿದ ಪದಾಧಿಕಾರಿಗಳ ಲೆಕ್ಕಡು ಮಾರಿ ಕೊಡ್ಲುದ ಹಾರನು ಪಾರ್ದು ನೂತನ ಅಧ್ಯಕ್ಷರನ್ನು ಗೌರವಿಸಿದರು.
ಗುರಿಕಾರೆಯನ್ನು ಪಂಡ ಆ ಗುರಿಕಾರದಿಂದ ತಗೊಂಡು ಕರೆಟೊಂಜಿ ಮುಂಡಾಸಿ ಪಂಡ ಮಾಲೆಗ್ ಶೋಭೆ ಬರ್ದಿಲೇಖನೆ ಬಾರಿ ಪೊರ್ರುಡು ರಾಗಾಸಂದುಲಿರ ನಮ್ಮ ನೂತನ ಅಧ್ಯಕ್ಷರು ಬಂದಿಲ್ಲ ನನ್ನ ಬಂಬುಗು ಈ ಒಂಜಿ ಪೊರ್ಲುದ ಲೇಸ್ ಮುಖ್ಯ ಅತಿಥಿಲಾದು ನಮ್ಮೊಟ್ಟಿಗೆ ಇಪ್ಪನಾರು ಅಂಚನೆ ಉದ್ಘಾಟಕರಾದ ಪಾಲ್ಪಡೆಯಿನಾರು ಬಂಟರ ಸಂಘ ಉಲ್ಲಾಲ ವಲಯ ಇದು ಒಂಜಿ ಮಸ್ತ್ ಗ್ರಾಮರು ಇತ್ತನಂಚಿನ ಒಂಜಿ ವಲಯ ಬಾರಿ ಮಲ್ಲ ಬಾರಿ ಪುದರ್ಕದ ಅವೇ ರೀತಿ ಮಸ್ತ್ ಎಡ್ಡೆ 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 ಮಸ್ತ್ ಜನಕುಲೇನೆ ಹೊಂದನಂಚಿನ ಒಂಜಿ ಬಾರಿ ಪೊರ್ಲುದ ಒಂಜಿ ಸಂಘ ನೆಟ್ಟೆ ಎಂಕಲ್ಲ ಲಯನ್ಸ್ ಕ್ಲಬ್ ಕಲ ಸಾಧಾರಣ ಒಂಜಿ ಅರ್ಧ ಜನ ನೆಟ್ಟು ಉಳ್ಳೇರು ಒಂಜಿ ಪುಡೆಟ್ಟೆ ಜಾತಿ ಸಂಘಟನೆ ಅಂಡ ಬೊಕ್ಕೊಂಜಿ ಪುಡೆಟ್ಟೆ ಒಂಜಿ ಸಾಮಾಜಿಕ ಸಂಘಟನೆ ಪನೋಲಿ ಒಂದು ರಡ್ಡುಲ ಒಟ್ಟಿಗೆ ಸೇರ್ನ ನಿಜವಾದ ಬಾರಿ ಪೊರ್ಲುದ ಕೆಲಸವು ಅಂಚನೆ ಈ ಬಂಟರ ಸಂಘಗೂ ಆಯ್ಕೆಯಾನ ಜಿತೇಂದ್ರ ಶೆಟ್ರೆ ಒಂಜಿ ಎಡ್ಡೆ ಕೃಷಿಗೆ ಆಂಡಲ ಸಮಾಜ ಸೇವೆಡೆ ತನರ್ದು ಆಪುನಂಚಿನ ಸಮಾಜಗೂ ತನರ್ದು ಒಳಿತ ಆಪುನಂಚಿನ ತನ್ನ ಸಂಪಾದನೆಡೆ ಒಂದು ಇತ್ತು ಸಮಾಜಗೂ ಕೊರ್ಪುನಂಚಿನ ಎಡ್ಡೆ ಮನಸ್ಸು ನಮ್ಮ ಸುರೇಶ್ ಚೌಟೇರ್ನ ಆರೆ ರಾಜಕೀಯ ಅವಡೆ ಧಾರ್ಮಿಕ ಕ್ಷೇತ್ರದ ಅವಡೆ ಬಾರಿ ಪುಗರ್ತದ ಕೆಲಸ ಮಲ್ತನಂಚಿನ ವ್ಯಕ್ತಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದೆ ಸದಸ್ಯರಾದೆ ಅಂಚನೆ ಮೂಲತ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದೆ ಅದೇ ರೀತಿ ಹಲವಾರು ಧಾರ್ಮಿಕ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಅವಡೆ ಅತಿಜಿಂದ ಒಂಜಿ ದೇವಸ್ಥಾನದ ಅಧ್ಯಕ್ಷರವಡೆ ಇಂಚಿನ ಗೌರವಾಧ್ಯಕ್ಷರವಡೆ ಇಂಚಿನ ಮಾತ ಎಡ್ಡ ಹುದ್ದೆನ ಮಲ್ತನಂಚಿನ ನಮ್ಮ ಸುರೇಶ್ ಚೌಟೇರೆ ದುಂಬುಗು ಈ ನಮ್ಮ ಸಂಘಗೂ ಬಂಟರ ಸಂಘ ಉಲ್ಲಾಲ ವಲಯಗೂ ಮೇರೆಡ್ಡೆ ಈ ವಲಯಗೂ ದುಂಬು ಬಾರಿ ಎಡ್ಡೆ ಸಹಕಾರ ತಿಕ್ಕು ಮೇರೆ ನೇನೆ ನನರಾತ್ ದುಂಬು ಕೊಣವೇರೆ ನಮ್ಮ ಜಾತಿ ಸಂಘಟನೆಡೆ ಹಲವಾರು ಕಷ್ಟಗಳು ಇತ್ತಿನಕ್ಲೆಗೆ ವಿದ್ಯಾಭ್ಯಾಸದ ಕೊರತೆ ಇತ್ತಿನಕ್ಲೆಗೆ ಅವೇ ರೀತಿ ಪಾಪದ ಪೊಣ್ಣು ಜೋಕುಲ್ನ ಒಂಜಿ ಮದಿಮೆದ ಸಹಕಾರ ಅವಡೆ ನೀನು ಮಾತ ಖಂಡಿತವಾರು ಮನ್ಪೂರಿಂದ ಪಂಡೊಂದು ಬಂಟರ ಸಂಘ ಉಲ್ಲಾಲ ವಲಯ ನೆತ್ತ ಹಿಂಗೆ ಹೆಚ್ಚಿನ ಕುಲು ಈ ಸಂಘದ ಕುಲು ಪರಿಚಯದ ಕುಲು ದಯಕೆಂಡ ಎನ್ನಲ ಒಂತೆ ವ್ಯವಹಾರ ಈ ಪುಡಿಟ್ಟೆ ವ್ಯಕ್ತಿ ನಡೆದಾದ್ದು ಯಾನು ಮಾತೆರ್ನಲ ಒಟ್ಟಿಗೆ ತಿಕ್ಕೊಂದು ಉಪ್ಪುವೆ ಪರಿಚಯ ಉಪ್ಪುಲು ಪಾತಿರೊಂದು ಉಪ್ಪುವೆ ಅಂಚನೆ ಹೆಂಗಿ ಸಂಘದ ಪರಿಚಯ ಅಲ್ಲ ಆಯರೆ ಎನ್ನ ಪಾರ್ಟ್ನರ್ ಆಯ್ನ ರವಿರಾಜ್ ಶೆಟ್ಟಿ ಅಂಚನೆ ಎನ್ನ ಆತ್ಮೀಯ ಮಿತ್ರರಾಯನ ಅಶೋಕ್ ಮುಕುಲ ಸಹಕಾರರು ಮಾತೆರ್ನಲ ಒಟ್ಟಿಗೆ ಯಾನ ಜಿತೇಂದ್ರ ಶೆಟ್ರನಲ ಪರಿಚಯ ಅಂಡು ಜಿತೇಂದ್ರ ಶೆಟ್ರನ ವಿಚಾರಡು ಯಾನು ಒಂಚೂರು ಪಾತ್ರಡಾಪುಂಡು ದಾಯ ಪಂಡ ಆರೆ ಅಧ್ಯಕ್ಷವಾಯಿನ ಅವಧಿಡೆ ಏನ್ ಕಾರಣ ಪರಿಚಯ ಇತ್ತೇನೆ ಆದ್ರೆ ಈ ಮುಂದ ಒಂಜಿ ಸಂಘನು ಈ ಒಂಜಿ ಪೊರ್ಲುದ ಸಭಾಭವನನು ಕಟ್ಟೋಡುಂಡ ಆದ್ರೆ ಮಸ್ತ್ ಪರಿಶ್ರಮ ಬೈದೇರು ಆರ್ನ ಸಾಧನೆ ನಿಜವಾದ ಮೆಚ್ಚೋಳಿ ಯಾನ ಹೆಚ್ಚಿನ ಪೊರ್ತಾಕಲು ಮಾತ ಕೊಲ್ಲು ಪಾತ್ರನ ಯಾನ್ ತಿಕ್ಕೊಂಡು ಆರ ಆ ಪೊರ್ತುಗೂ ಆಕಲು ಈ ಸಂಘದ ಕಟ್ಟಡದ ಬಗ್ಗೆ ಸಹಕಾರದ ಬಗ್ಗೆನೆ ಪಾತೆರು ನೆತ್ತಂದೆ ಬೇತೆ ಆಕಲ್ನ ಮನಸ್ಸಿಗೆ ಬೇತೆ ದಾಲಜ್ ನೇರ ನಡೆ ನುಡಿತುವ ಜಿತೇಂದ್ರ ಶೆಟ್ರು ಬಾರಿ ಪೊರ್ಲುಡು ಇತ್ತನೆ ಮೂಲು ಪನ್ಲೆಕ ಬಳ್ಳಿಯ ಕುತ್ತು ವಿವೇಕರೈಕುಲ್ಲಂಚಿನ ಮಲ್ಲ ಜನತ ಸಹಕಾರಡು ನಿಖಿಲ ಮಾತೇನಲ್ಲ ಸಹಕಾರಡು ಈತ ಪೊರ್ಲುದಂಗೆ ಸಭಾಭವನವನ್ನು ಕಟ್ಟೋಡು ಅಂಡ ಅವು ಎಲ್ಲಿಯ ವಿಷಯ ಬರೀ ಅಧ್ಯಕ್ಷ ಆಯ್ಲಕ್ಕನೆ ಆಯ್ನ ಕಟ್ಟುನ ಅವು ಮಲ್ಲ ಸಂಗತಿ ಅತ್ತು ಆಯ್ನ ಮಲ್ಪನಂಚಿನ ಕೆಲಸ ಆಯ್ತ ಸಾಧನೆ ಆಯ್ತ ಬೆರಿಯ ಪೋಡು ಆಯ್ತ ಅನೇಕ ಟೀಕೆ ಟಿಪ್ಪಣಿ ನಮ್ಮ ಕೇನೋಡಾಪುನು ಆಂಡಲ ಆರೆ ಗುರಿ ಬಿಡಂದೆ ಹಟೊಟ್ಟು ಈ ಸಾಧನೆ ಈತ ಮಲ್ಲ ಈ ಸಭಾಭವನವನ್ನು ಕಟ್ಟೋದು ನಂದ ಬಾರಿ ಮಲ್ಲ ಸಾಧನೆ ಐಕಾದೆ ಯಾನು ಜಿತೇಂದ್ರ ಶೆಟ್ರನ್ ಈ ಸಂದರ್ಭಡು ಸ್ವಾಗತ ಧನ್ಯವಾದ ಸಮರ್ಪಣೆ ಮಲ್ಪ ಅವೇ ರೀತಿ ನನ್ನ ದುಂಬುಗು ನಮ್ಮ ಸುರೇಶ್ ಚೌಟೇರೆ ಈ ಸಂಘನು
ಅತ್ಯುನ್ನತ ರೀತಿಡು ಬೆರ್ದಲಾತ್ ಮಲ್ಲೆಡೆ ಕೊಣದು ಪಾವಡೆ ಈ ಸಂಘ ನನಾತ್ ಎಡ್ಡೆಡು ನಡಪಡೆಯನ್ನು ಪಂಡದಕ್ಕೆ ಏನೊಂದು ಅವಕಾಶ ಕೋರ್ನ ಎನ್ನ ಆತ್ಮೀಯ ಸುರೇಶ್ ಚೌಟರಿಗಳ ಮಾತ ನೆತ್ತ ಪದಾಧಿಕಾರಿಗಳಿಗೆಲ್ಲ ವಂದನೆಯನ್ನು ಸಲ್ಲಿಸ ಒಂದು ಎಲ್ಲ ಪಾತ್ರ ಮುಗಿದ ಸೋಲ್ಮೇಲ್ ಅರ್ನ ಹಾಜರಾತಿನ ಈ ಒಂದು ಕಾರ್ಯಕ್ರಮ ನಡೆದಿದ್ದರು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ನಿರ್ದೇಶಕರಾದ ಇಂದೇರು ನಮ್ಮೊಟ್ಟು ಬಿಲ್ಲರು, ಧಾರ್ಮಿಕ ಪರಿಷತ್ತ ಮಾಜಿ ಜಿಲ್ಲಾ ಸದಸ್ಯರೈನಂಚಿನವರಿಗೆ ಪ್ರೀತಿಪೂರ್ವಕವಾದ ಆದರಪೂರ್ವಕವಾದ ಮಗುಗುತ್ತಿನಂಚಿನ ಮಾನಾದಿಗೆ ಸನ್ಮಾನ ಒಂದು ಬಂಟರ ಸಂಘ ಉಳ್ಳಾಲ ವಲಯ ಈ ನಮಿತ್ತು ಪ್ರೀತಿ ದೀಪ ಗೌರವಪೂರ್ವಕವಾದ 14 ಗ್ರಾಮದ ಮಂಟ ಬಂಧುಲಿನ ಎದುರು ಮೌತಗುತ್ತಿನಂಚಿನ ಪ್ರೀತಿಪೂರ್ವಕವಾಯಿನಂಚಿನ ಮಾನಾದಿಗೆ ಒಂದು ಆದಿಕೊಂಡು ದಾದನ ಎನ್ನ ಪುಣ್ಯ ಅನ್ಕೊಂಡಲಿ ಪಂಡ ಈತಿ ಹಿರಿಯಾಕಲ್ನ ಅವನಿ ಸಮ್ಮುಖಡು ಮಾತೇರ್ನ ಸದಸ್ಯರನ್ನ ಈ ಸಮ್ಮುಖಡು ಬಂಟ ಸಮಾಜದ ಈ ಸಮ್ಮುಖಡು ಎಂಕೊಂಜಿ ಅಭಿನಂದನೆ ಮಂತ್ರ ಏನು ಸುಮಾರು ಅಭಿನಂದನೆ ಆದಿ ಮಲ್ತಿಪ್ಪೇರು ಮಸ್ತ್ ಒಂಜಿ 50 ಮಿತ್ತು ಆದಿಪ್ಪು ಅಂಡ ಎಂಜಿತ ಇನಿತ ಈ ಒಂಜಿ ಅಭಿನಂದನೆ ಕಾರ್ಯಕ್ರಮ ಯಾನು ಬಾರಿ ಒಂಜಿ ಪ್ರೀತಿಪೂರ್ವಕ ಅದು ದಯಪಂಡ ಇನ್ನು ಯಾನು ಬಿಲ್ಲವ ಸಮಾಜದ ಮುಖಂಡೆ ಆದಿತ್ತನಲ್ಲ ಎನ್ನ ಮಾತ ಆತ್ಮೀಯರು ಜಾಸ್ತಿ ಬಂಡ ಸಮಾಜದಕ್ಕೆ ಒಳ್ಳೇದು ದಯಪಂಡ ಯಾನ ಜಾಸ್ತಿ ಎನ್ನ ಒಡನಾಟ ಎನ್ನನ್ನು ಜಾಸ್ತಿ ಇನ್ನು ಸೀತನ್ನ ಒಡಾಟ ಅಂತ ಅವ್ರ ಮಾತೆಲ್ಲ ಎನ್ನ ನೆನಪಿನ ಬಂಡ ಸಮಾಜದಕ್ಕೆ ಇನ್ನು ಈ ಉದ್ದಿನ ನಿಖಿಲ್ ಹಿರಿಯಾಕಲ ಮಾತ ಆಶೀರ್ವಾದ ಹೋಯ್ತದೆ ನಮ್ಮ ನಳಿನನೆ ನಮ್ಮ ಸಂಸದರು ರಾಜ್ಯಾಧ್ಯಕ್ಷರನ್ನ ಆರ್ನ ಆ ಒಂಜಿ ಆಶೀರ್ವಾದೋಡು ಆತನಂದು ಆರೆಗೆ ಯಾನ ಮುಲ್ಪ ಹೃತ್ಪೂರ್ವಕ ಆ ಒಂಜಿ ಅಭಿನಂದನೆ ಕೃತಜ್ಞತೆಯನ್ನು ಕೊರೊಂದುಳ್ಳೆ ಇಂಚಿನ ಆ ಒಂಜಿ ಹೊಸತ್ತಾದ ಎನ್ನ ಆತ್ಮೀಯರತ್ನ ಸುರೇಶ್ ಚೌಟ್ರು ಇನಿ ಅಧಿಕಾರ ಸ್ವೀಕರಿಸಿದರು ಇನ್ನ ದುಂಬುದ ಆ ಒಂಜಿ ಈ ಕಮಿಟಿ ಈ ಬಂಡ ಸಮಾಜದ ಉಳ್ಳಾಲ ವಲಯ ಎಡ್ಡೆ ಪುದರ್ ಕೊಂದರಡು ಆ ಮಾತ ಒಂಜಿ ಇಡೀ ರಾಜ್ಯಡೆ ಕೀರ್ತಿ ಕೊಂದರಡು ಆ ದೇವರ ಪ್ರಾರ್ಥನೆ ಮುಂದೊಂದು ಏನೊಂದೆರಡು ಪಾತ್ರ ಜೈ ಹಿಂದ್. ಬಂಟರ ಸಂಘ ಉಳ್ಳಾಲ ವಲಯದ ರೆಡ್ಡಿ ಸಭೃತ್ತ ಇರುವಟ್ಟ 2ನೇ ಸಾಲದ ನೂತನ ಕಾರ್ಯಕಾರಿ ಸದಸ್ಯರನ್ನ ಪಟ್ಟಿಂಚೊಂದು ಮಾತ ಪುದರ್ ಓದಿನ ಲೆಕ್ಕನೆ ಮಾತ ಕಾರ್ಯಕಾರಿ ಸದಸ್ಯರು ವೇದಿಕೆಗೆ ಬರ್ತದೆ. ಸಭಾ ಅಧ್ಯಕ್ಷರ ಅಂಜನೆ ವಲಯದ ನೂತನ ಅಧ್ಯಕ್ಷರ ಪೂತ ಒಂಜಿ ಗೌರವವನ್ನು ಸ್ವೀಕಾರ ಮಾಡಿಕೊಡೊಂದು ಪಣೊಂದಲ್ಲ ಹೊರತು ಕರೆಸಿದ್ದು ಐನಾತ್ ಬೇಗ ಬರಡು ಉಲ್ಲಾಲ ರಘುರಾಮ್ ಶೆಟ್ಟಿ ತೊಕ್ಕೊಟ್ಟು ಶ್ರೀಮತಿ ಶಾರದಾ ಶೆಟ್ಟಿ ವೇದಿಕೆ ಬರಡು ಅಂಜನೆ ಪರ್ಮನೂರು ಗ್ರಾಮದ ಗಣೇಶ್ ಶೆಟ್ಟಿ ವಲಯದ ಜೊತೆ ಕಾರ್ಯದರ್ಶಿಯಾದ ನಿತ್ಯ ಸುಕೇಶ್ ಚೌಟ ಉಲ್ಲಾಲಗುತ್ತು, ದಿನೇಶ್ ರೈ ಉಲ್ಲಾಲಗುತ್ತು, ಶ್ರೀಮತಿ ಸುಜಾತಾ ಶೆಟ್ಟಿ ಪರ್ಮಣ್ಣೂರು ಅಂಜನೆ ಸೋಮೇಶ್ವರದ ಅಶೋಕ್ ರೈ ಮಡ್ಯಾರ್, ನಿತಿನ್ ಕುಮಾರ್ ಶೆಟ್ರು, ನಿಶಿತ್ ಕುಮಾರ್ ಶೆಟ್ರು, ಯಶವಂತ ಶೆಟ್ಟಿ, ಶ್ರೀಮತಿ ಪ್ರಫುಲ್ಲಾ ಪಿ ರೈ ಅಂಜನೆ ತೋಟಕಾರದ ಕೃಷ್ಣ ಶೆಟ್ಟಿ ತಾಮಾರು ತ್ಯಾಮಲ್ಪದ ವೇದಿಕೆ ಬತ್ತದ ಪೂತ ಗೌರವವನ್ನು ಸ್ವೀಕಾರ ಮಾಡಿಕೊಡು. ಅಂಜನೆ ವಲಯದ ಜೊತೆ ಕಾರ್ಯದರ್ಶಿ ನಂಚಿನ ಪ್ರದೀಪ್ ಚಂದ್ರ ಶೆಟ್ರು ಕೋಟೆಕಾರದ ಪ್ರತಿನಿಧಿ, ಶ್ರೀಮತಿ ಗೀತಾ ಎಸ್ ಹೆಗಡೆ ವಲಯದ ಉಪಾಧ್ಯಕ್ಷರು, ಶ್ರೀಮತಿ ನಿಶಾ ಎನ್ ಶೆಟ್ಟಿ ಕೋಟೆಕಾರು ಅಂಜನೆ ತಲಪಾಡಿ ಗ್ರಾಮದ ಪ್ರತಿನಿಧಿಯಾದ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಜಿತೇಂದ್ರ ಶೆಟ್ಟಿ ತಲಪಾಡಿ ಗುತ್ತು, ಶ್ರೀ ಪ್ರದೀಪ್ ಕಿಲ್ಲೆ ಗೋಪಾಲಕೃಷ್ಣ ಮೇಳಂತೇರು ವಲಯದ ಪ್ರಧಾನ ಕಾರ್ಯಂತೇರು, ಶ್ರೀಮತಿ ಗೀತಾ ಶೆಟ್ಟಿ ವಲಯದ ಸಿರಿ ಒಕ್ಕೂಟದ ಅಧ್ಯಕ್ಷರು, ಅಂಜನೆ ಕಿನ್ಯಾ ಗ್ರಾಮದ ಸುಧಾಕರ್ ಆಳ್ವೇರು, ಮೋಹನ್ ದಾಸ್ ಶೆಟ್ಟಿ ನೆತ್ತಿಲ, ಸತೀಶ್ ಶೆಟ್ಟಿ ನೆತ್ತಿಲ ಬಾಲಿಕೆ ಅಂಜನೆ ಶ್ರೀಮತಿ ವನಿತಾ ಶೆಟ್ಟಿ ಸಾಂತ್ಯ, ಮಂಜನೇರಿ ಗ್ರಾಮದ ಸದಾನಂದ ಪುಂಜೇರು, ಶ್ರೀನಿವಾಸ್ ಆಳ್ವೇರು, ಲತಾಜಿ ಆಲ್ವಾ, ಭಾಸ್ಕರಡಪ್ಪ ಕೊಣಾಜದ ಅಧ್ಯಕ್ಷರೇ ನಮ್ಮ ವಲಯದ ಅಧ್ಯಕ್ಷರು ಅಂಜನೆ ಪ್ರಸಾದ್ ರೈ ಕಲಿಮಾರ್ ದಯಮಲ್ತು ವೇದಿಕೆ ಬರೋಡು,
ಶ್ರೀ ರಮೇಶ್ ರೈ ಟಿ.ಎಸ್., ಶ್ರೀಮತಿ ಮುತ್ತು ಎನ್ ಶೆಟ್ಟಿ, ಅಮ್ಮಮ್ಮಗುರು ಗ್ರಾಮದ ಸಂದೀಪ್ ಶೆಟ್ರು, ಲತೀಶ್ ರೈಕಲು, ಅರುಂಧತಿ ಶೆಟ್ರು, ಮಂಜನೆ ರವಿರಾಜ ರೈಕಲು. ಬಹುಶಃ ಅಲ್ಪೊಂಜಿ ಶುಭ ಕಾರ್ಯ ಇತ್ತಿನಿರ್ದಾದ ಆ ಗ್ರಾಮದ ಪ್ರತಿನಿಧಿಗಳು ಇನಿ ಕಮ್ಮಿಲ್ಲೇರು. ಮುನ್ನೂರದ ಹಿರಿಯರು ಬಾಬು ಶೆಟ್ಟಿ, ಸಂತೋಷ್ ಅಡ್ಡೆಂತಾಯ, ಜಯಪ್ರಕಾಶ್ ರೈ, ಅಂಜನೆ ವಲಯದ ಮಹಿಳಾಧ್ಯಕ್ಷರು ಶ್ರೀಮತಿ ಚಿತ್ರಾಜಿ ಅಡ್ಡೆಂತಾಯ, ಜಲ್ಮದ ರವೀಂದ್ರ ಶೆಟ್ರು, ರವಿರಾಜ ಶೆಟ್ರು, ಶ್ರೀಮತಿ ಪುಷ್ಪಾವತಿ ಶೆಟ್ಟಿ, ಅಂಜನೆ ಜಗದೀಶ್ ರೈಕಲು ವಲಯದ ಉಪಾಧ್ಯಕ್ಷರು. ಅರೇಕಲದ ರವೀಂದ್ರ ಶೆಟ್ರು ನಮ್ಮ ಮಾಜಿ ಅಧ್ಯಕ್ಷರು, ಶ್ರೀಮತಿ ಹೇಮಲತಾ ಎಂ ಶೆಟ್ರು, ಭಾಸ್ಕರ್ ರೈ ಸಂಬಿಗೆದರಿ, ಅಂಜನೆ ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು. ಪಾವೂರದ ಚಂದ್ರಾಸ್ ಪೂಂಗೇರು, ಗೋಪಾಲ್ ಶೆಟ್ರು, ಪ್ರಶಾಂತ್ ಆಲ್ವೇರು, ಶ್ರೀಮತಿ ನಳಿನಿ ಅಡ್ಡೆಂತಾಯ. ಗೋಲ್ಯಾರದ ವಂದನಾ ಎಸ್ ಶೆಟ್ಟಿ, ಡಿ ಮೋಹನ್ ದಾಸ್ ಗಾಂಧೀರು ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿಗಳು, ಶ್ರೀಕರ್ ಶೆಟ್ರು ನಿಕಟಪೂರ್ವ ಉಪಾಧ್ಯಕ್ಷರು, ಅಂಜನೆ ರಮೇಶ್ ಶೆಟ್ಟಿ ಬೋಲ್ಯಾರ್. ಆಯ್ತ ಒಟ್ಟಿಗೆ ವಿವಿಧ ಉಪಸಮಿತಿಗಳನ್ನ ಪ್ರಮುಖರನ್ನ ಪದಗ್ರಹಣ ಅಧ್ಯಕ್ಷರಾದ ಗೀತಾರ್ ಶೆಟ್ರು ಪದಗ್ರಹಣ ದೆತೊಂದೇರು. ಕಾರ್ಯದರ್ಶಿಗಳು ನಿಶಾ ಎನ್ ಶೆಟ್ಟಿ ಕೋಟೆಕಾರು ನೇಮಲ್ಪದ ವೇದಿಕೆ ಬತ್ತದ ಪೂತ ಗೌರವವನ್ನು ಸ್ವೀಕಾರ ಮಲ್ಪಡು. ಅಂಜನೆ ಶಾರದಾ ಶೆಟ್ಟಿ ಉಲ್ಲಾಲ, ಮಲ್ಲಿಕಾ ಭಂಡಾರಿ, ಸುಜಾತಾ ಶೆಟ್ಟಿ ಪರ್ಮಣ್ಣವರು ಸಿರಿ ಸ್ವಸಹಾಯ ಸಂಘದ ಪದಾಧಿಕಾರಿಗಳು. ಅಂಜನೆ ಲೆಕ್ಕ ಪರಿಶೋಧಕರು ಮಾಲತಿ ಎಸ್ ಶೆಟ್ಟಿ ಬೊಕ್ಕ ಶಶಿಕಲಾ ಎ ಶೆಟ್ಟಿ ವೇದಿಕೆ ಮತ್ತದ ಪೂತ ಗೌರವವನ್ನು ಸ್ವೀಕಾರ ಮಲ್ಪಡು. ಮಹಿಳಾ ವಿಭಾಗದ ಅಧ್ಯಕ್ಷರೇ ಚಿತ್ರಾಡ್ಯಂತೆಯರು ಪದಗ್ರಹಣ ಆತೇರೆ. ಉಪಾಧ್ಯಕ್ಷೆ ಶ್ರೀಮತಿ ಸರೋಜಿನಿ ರೈಕಲು, ಕಾರ್ಯದರ್ಶಿ ವೀಣಾ ಎಚ್ ಶೆಟ್ರು, ಜೊತೆ ಕಾರ್ಯದರ್ಶಿ ಶಕುಂತಲಾ ರೈ ಕೊಟ್ಟೆಗಾರ ಗೊತ್ತು ಮಕ್ಕಳ ವೇದಿಕೆ ಬತ್ತದ ಪೂತ ಗೌರವವನ್ನು ಸ್ವೀಕಾರ ಮಲ್ಪಡು. ಯುವ ವಿಭಾಗದ ಅಧ್ಯಕ್ಷರೇ ಪದಗ್ರಹಣ ಆತೇರು ಸಂತೋಷ್ ಅಡ್ಡೆಂತಾಯ ತಲಪಾಡಿ, ಉಪಾಧ್ಯಕ್ಷರು ಶೈಲೇಶ್ ಶೆಟ್ಟಿ ಕೊಣಾಜೆ, ಕಾರ್ಯದರ್ಶಿ ಸುಮನ್ ಶೆಟ್ರು, ಜೊತೆ ಕಾರ್ಯದರ್ಶಿ ದೀಕ್ಷಿತ್ ಶೆಟ್ಟಿ. ಕ್ರೀಡಾ ವಿಭಾಗದ ಅಧ್ಯಕ್ಷರು ಪ್ರವೀಣ್ ಶೆಟ್ಟಿ ಸೋಮೇಶ್ವರ, ನಿವೃತ್ತ ಯೋಧಿ, ಅರೆ ಬೇತೊಂಜಿ ಕಾರ್ಯಕ್ರಮ ನಡೀತಿನಿರ್ದಾದ ಒಂತ ತಡಾದ ಬರ್ತಾವಂತೇಳಿ. ಉಪಾಧ್ಯಕ್ಷೆ ಕ್ರೀಡಾ ವಿಭಾಗದ ಭವ್ಯ ಸಂದೀಪ್ ಶೆಟ್ಟಿ ತಲಪಾಡಿ, ಕಾರ್ಯದರ್ಶಿ ನವೀನ್ ಶೆಟ್ಟಿ ಅಂಬ್ಲಮಗುರು, ಜೊತೆ ಕಾರ್ಯದರ್ಶಿ ಮಧುಕಿರಣ್ ಆಲ್ವಾ ಬೋಲ್ಯಾರ್. ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷರು ರಿತೇಶ್ ಶೆಟ್ರು ವೇದಿಕೆ ಉಳ್ಳೇರಿ. ಉಪಾಧ್ಯಕ್ಷರು ಭಾಗ್ಯರಾಜ್ ಶೆಟ್ರು ನಮ್ಮ ಇನ್ನಿತ ಕಾರ್ಯಕ್ರಮದ ನಿರೂಪಕರು. ಕಾರ್ಯದರ್ಶಿ ಸುಶಾಂತ್ ಶೆಟ್ಟಿ ಪೆರ್ಮಣ್ಣವರು, ಜೊತೆ ಕಾರ್ಯದರ್ಶಿ ಪೂಜಾ ಶ್ರೀ ಪಾವರು ವೇದಿಕೆ ಬರ್ತದೆ ಪೂತ ಗೌರವವನ್ನು ಸ್ವೀಕಾರ ಮಲ್ಪಡು. 56 ಜೊತೆ 8 ಜನ ಪದಾಧಿಕಾರಿಗಳು, ಒರಿನ 48 ಜನ ಪಂಡ ಒಂಜಿ ಪೂರ್ಣ ಮಂಡಲದ ಸದಸ್ಯರು ಐತ ಒಟ್ಟಿಗೆ ಐನ ಉಪಸಮಿತಿನ ಮಾತ ಈ ಅಧ್ಯಕ್ಷರನಗಳು ಸದಸ್ಯರನಗಳನ್ನ ಒಕ್ಕೂಟಡು ಈ ವಲಯ ಸಂಘನು ನನಲಾತ್ ಕೀರ್ತಿಗೆ ಮರಪವಣಂಜಿನ ಶಕ್ತಿನ ದೇವರು ನಂಗೆ ಹೋರಾಟ ಪಡೆದ ಪ್ರಾರ್ಥನೆ ಮಲ್ತೊಂದು ಅವಕಾಶಕ್ಕಾದ ವಂದನೆಗಳು. ನಮ್ಮ ನಮ್ಮನ ಮಾತ ದೇವದೇವನ ಮನಸ್ಸ ಸ್ಮರಣೆ ಮಂತೊಂದು ನನ್ನ ಮಾತ ಗುರುಯತ್ಲಿಗೆ ವಂದನೆ ಮಂತೊಂದು ಬಂಟರ ಸಂಘ ಉಲ್ಲಾಲ ವಲಯ ರಿಜಿಸ್ಟರ್ಡ್ ನೆತ್ತ ನೂತನ ಅಧ್ಯಕ್ಷರನ್ನ ಪದಾಧಿಕಾರಿನ ಪದಗ್ರಹಣ ಸಮಾರಂಭದ ಒಂದು ಪುರ್ಲದ ವೇದಿಕೆಡೆ ಇತ್ತಾನೆ ಸಮಾರಂಭನೆ ದೀಪ ಪುರ್ಲ ಅಲ್ಲಾದು ಉದ್ಘಾಟನೆ ಮಂತ್ರಿನಂಚಿನ ಆತ್ಮೀಯರಾಯನಂಚಿನ ರಾಧಾಕೃಷ್ಣ ರೈಕ್ಲೆ ವೇದಿಕೆದ ಮಿತ್ತುಪ್ಪುನಂಚಿನ ಈ ಒಂದು ನಮ್ಮ ಈ ಭಾಗದ ಮಾಜಿ ಶಾಸಕರು ಪನ್ಪುಣ ಒಂದು ಪುದರಿಗೆ ಅರ್ಥನು ಕುರಿತು ಅಭಿವೃದ್ಧಿದ ಹರಿಕಾರ್ಯನ್ನು ಕೊಂಡದು ಪುದರ ಪಡೆದಿತ್ತಿನಂಚಿನ ಸನ್ಮಾನ್ಯ ಕುತ್ತಾರಗುತ್ತು ಜಯರಾಮ್ ಶೆಟ್ರೆ, ನಮ್ಮ ಹಿರಿಯರು ಮಾರ್ಗದರ್ಶಕರು ಬಂಟರ ಸಂಘ ಉಳ್ಳಾಲ ವಲಯನೆ ಬಾರಿ ಪೊರ್ಲೂಡು 4 ವರ್ಷದ ಅವಧಿಯಲ್ಲಿ ನಡಪಾದಿತ್ತಿನಂಚಿನ ಗೌರವಾನ್ವಿತ ಬೋಲಿಯಾದ ಜಯರಾಮ್ ಶಾಂತರೆ,
ನಮ್ಮ ಬಂಟರ ಸಂಘದ ಮಾಜಿ ಅಧ್ಯಕ್ಷರಾದ ಭಾರಿ ಪೊರ್ಲೋಡು ಮಾತಿರೆಲ್ಲ ಭಾರಿ ಎಡ್ಡೆ ರೀತಿಡು ಒವೇ ರೀತಿದ ಬೇನೆ ಬೇಜಾರಿದ್ದಂದೆ ಒಂದು ಯಾವದಿಡು ಬಂಟರ ಸಂಘ ನಡತನಿತ್ತು ನಾಂಡ ಅವು ಡಾಕ್ಟರ್ ಜಯಪಾಲ್ ಶೆಟ್ಟರ್ನ ಒಂದು ನೇತೃತ್ವಡು ಡಾಕ್ಟರ್ ಜಯಪಾಲ್ ಶೆಟ್ಟಿ ಅಂಚೆನೆ ಬಂಟರ ಸಂಘದ ಇಡೀ ಒಂದು ಉಳ್ಳಾಲ ವಲಯ ಆ ರೀತಿ ಉಪ್ಪುಡು ಅವು ಸಂಘಟನಾತ್ಮಕವಾದ ಆನೆ ತೋಡ್ದ ಮಾಬಲ್ ಸಿಟ್ರಿ ಸಾರಕ್ತ ವರ್ಮನತ್ತು ಸ್ವಲ್ಪ ತೊರ್ಮಡಿ ಅಲ್ಪ ಉಳ್ಳಾಲಡು ಅವಲವಲೋಲು ಸಭೆ ಸೇರೊಂದು ಮೂನ್ ನೈಟ್ ರವಿಯನ್ನೇ ಎದುರು ಒಳ್ಳೆರು ಮಸ್ತ್ ಜನ ಹಿರಿಯಕರು ಆ ಪೊರ್ತುಡು ನಮ್ಮ ಮಾತೆಲ್ಲ ಇತ್ತ ಆಂಡ ಅಲ್ಪ ಅಲ್ಪ ಮೀಟಿಂಗ್ ಆದು ಬಾರಿ ಮಲ್ಲ ಕನಸುಡು ಈ ಸಂಘ ಸ್ಥಾಪನೆ ಮನ್ಪುಡು ಈ ಸಂಘದ ನಮ್ಮ ಸಮಾಜಕ್ಕೆ ಒಂದು ಎಡ್ಡ ರೀತಿದ ಕೆಲಸ ಆವಡು ಪಂಪಿನ ಸಚ್ಚಿಂತನೆ ಮಂತಿನಂಚಿನ ಬಂಟರ ಸಂಘಕ್ಕೆ ಬೇತೆ ಅಧ್ಯಕ್ಷರಿದ ಮುಟ್ಟ ಆದಿತ್ತ ನೆಲ ಚಂದ್ರ ಸಡ್ಡೆ ಸಂದರ್ಭಡು ಭಾರಿ ಪೊರ್ಲುಡು ಸಂಘಟನೆ ಭಾರಿ ಬಲವಾದ ಇನಿ ಬಾಂಬೆ ದಂಚಿನ ಕಡೆಕ್ಲ ಸುರುಕಾದ ಬಂಟರ ಸಂಘ ಪೋರೆ ಪ್ರಾರಂಭ ಆಯಿನಿ ಚಂದ್ರ ಸಡ್ಡೆ ಅಂತ ಆಯ್ನದ ಬೊಕ್ಕ ದಾಯಿನಿ ಪನ್ನಗ ಸುಮಾರು 100 ಜನ ಎಂಕ್ಲಾನಿ ಟ್ರೈನ್ ಬೇತೆ ರೀತಿ ಅಲ್ಪ ಹೋದು ಅವರು ಕಾರ್ಯಕ್ರಮ ಕೊರ್ದು ಐದು ಬೊಕ್ಕ ಆಯ್ನಾತ್ ಕರೆಕ್ಟ್ ಕಲೋತ್ಸವ ಅವು ಒಂದು ಸಂಘಟನೆ ಒಟ್ಟಾದ ಭಾರಿ ವಿಜೃಂಭಣೆ ಕೊದ್ದು ಬತ್ತಿನಾರು ದಸಮನೋತ್ಸವ ಅರ್ನ ಸಂದರ್ಭಡು ಆದಿತ್ಯಂದು ಅಜ್ಜಿತ್ತನ ಗೊತ್ತಾರು ಗೊತ್ತು ಚಂದ್ರ ಸಡ್ಡೆ ಅಂತ ಐತ ಒಟ್ಟಿಗೆ ಮುಲ್ಪ ಇದು ಸೋಕದ ಒಂದು ಬಿಲ್ಡಿಂಗ್ ಆವಡನಾಂಡ ಹೆಚ್ಚದ ಪಾತ್ರ ಗಾಯನ ಬೇಗ ಮುಗುಪು ಈ ಒಂದು ಬಿಲ್ಡಿಂಗ್ ಆವಡನೆಲ್ಲ ಐತ ಮೂಲ ಕಾರಣ ಚಂದ್ರ ಸಡ್ಡೆ ಅಂತ ನೋಡಿ ದಾಯನ್ನು ಬಂದಾಗ ಜಾಗ ಆತಂದು ಜಾಗದ ಬಗ್ಗೆ ಬಂದ ಪಿಳ 26 ಗಂಟೆ ಆನ್ ಪಾತಿರಲಿ 2,500 ಮುಟ್ಟ ಯಾವೇ ಒಂದು ಉಳ್ಳಾಲದ ಬಂಟ ಸಮಾಜದ ಜಾಗ ಎಂಚ ಆತನ ಗೊತ್ತಿದ್ದಿ ಅದಕ್ಕೆ ಪೂರ ಕೆಲಸ ಮಾಡ್ತೀನಿ ಯಾನು ಹಣ್ಣತ್ತು ಅಣ್ಣ ಮಲ್ತೀನಿ ಯಾನು ಅಂತ ಹೇಳಿದವರ ಐದು ಪಕ್ಕ ಆ ಬಿಲ್ಡಿಂಗ್ ಆವಡನಾಡ ಮೂಲ ಕಾರಣ ಚಂದ್ರ ಸಡ್ಡೆ ಅಂತ ದಾಯ ಬಂತ ಅಂತ ಬಂದಾಗ ವಿವೇಕನ್ನೇ ಬೆಳ್ಳೆ ಗೊತ್ತಿದ ನಮ್ಮ ಭಾರಿ ಸೋಕು ದೇವರ ಲೆಕ್ಕಂತ ನರಮಣಿ ವಿವೇಕಣ್ಣನ ಉಳ್ಳಾಲ ವಲಯದ ಪರಿಚಯ ಮಂತುಕೋರ್ಲು ಚಂದ್ರ ಸಡ್ಡೆ ಅಂತ ಚಂದ್ರ ಸಡ್ಡೆ ಅಂತ ಇದ್ದಿಂದ ಅಂದ ವಿವೇಕನ್ನೇ ಉಳ್ಳಾಲ ವಲಯಕ್ಕೆ ಬರ್ಪಿದ್ದೇವೆ ದಯಪಣ್ಣ ಬರೋ ಸಾಧ್ಯ ನೆಜ್ಜಿ ಆರೆ ಒವ್ವನ್ ನಾವು ಮಾರೆ ಉಳ್ಳ ಬನ್ಸಂಗದ ದಯಪಣ್ಣ ಬಾಂಬೆ ಬನ್ಸಂಗಡು ವಿವೇಕನ್ನೇ ಮಂತಿನ ಕೆಲಸ ಏರ್ಲ ಮಂತಪ್ಪ ಇಡೀ ಬಾಂಬೆ ಬನ್ಸಂಗಡು ಅರ್ನ ಅವಳು ಆ ಒಂದು ಸಂಘಟನೆ ಮಂತ್ರಿನ ಕೆಲಸ ವಿವೇಕನ್ನೇ ಇನಿ ಅಂಚನೆ ಅದಕ್ಕೊಂದು ಮನಸ್ಸಿಡುತ್ತಂದು ಎನ್ನ ಊಡ್ಲ ಎನ್ನ ಬಂಟ ಸಮುದಾಯ ದಾದಾನಂದಿ ಮಲ್ಲ ಕೊಡುಗೆ ಕೊರಡು ಅಂಚನಗ ಆ ಬಂಟ ಸಂಘದ ದಸಮನೋತ್ಸವ ಸುರೂಕಾದ ವಿವೇಕನ ಬತ್ತಿನ ದಾಯನ ಬಂದಾಗ ದಸಮನೋತ್ಸವ ಏರನ ಅಧ್ಯಕ್ಷ ಮನ್ಪುಣಿ ಬಂದಾಗ ನಾವು ಮಾತೇರ್ಲ ಎಂಕ್ಲ ಶಾಲೆಡ್ಲ ವಿದ್ಯಾರತ್ನರ್ಲ ಮೀಟಿಂಗ್ ಆಗಿತ್ತು ಆ ದಸಮನೋತ್ಸವ ಆತಿಲ್ಲ ನಮ್ಮ ಶಾಲೆದ ಒಂದು ಒಟ್ಟಾರದ ಎದುರಿಡುತ್ತಿನ ಗ್ರೌಂಡ್ ಅಪ್ಪಗೆ ಏನು ಕೋಶಾಧಿಕಾರಿ ಇರುತ್ತೆ ಅಪ್ಪಗ ಚಂದ್ರಸೇನ ಇಂಕ ಮತ್ತು ಕುಲ್ದು ಪಾತ್ರನಾಗ ಪಣ್ಣಿನಾಡನ್ನು ಬಂದಾಗ ವಿವೇಕನ ಅಧ್ಯಕ್ಷ ಮನ್ಪುಕೊಂಡು ಜಯರಾಮ್ ಮಣ್ಣಿಲ್ಲ ನಮ್ಮ ಉತ್ತರ ಗೊತ್ತು ಜಯರಾಮ್ ಶೆಟ್ರಲ್ಲ ಚಂದ್ರಸಣ್ಣಿಲ್ಲ 2 ಜನ ಸೇರ್ದು ವಿವೇಕಣ್ಣನ ನಮ್ಮ ಬಂಟರ ಸಂಘ ಪರಿಚಯ ಮಂತುಕೊರ್ನಾರು ಆಂಡ ಐಟ ಮಲ್ಲ ಪಾತ್ರ ಚಂದ್ರ ಸಡ್ಡೆ ಅಂತ ನೋಡು ಅಂತ ಏನಾಡುದು ಯಾನ ಚಂದ್ರ ಸಡ್ಡೆ ಒತ್ತುದು ಪಟ್ಟಿಂದ ಪನ್ನಾಗ ಈ ಬಿಲ್ಡಿಂಗ್ ಆಯ್ರ ವಿವೇಕಣ್ಣ ಬರೋದರ ಮೂಲ ಕಾರಣ ಏರಿಂದ ಪನ್ನಾಗ ಅವು ಚಂದ್ರ ಸಡ್ಡೆ ಅಂತ ಆಯ್ನಂತ ದೇವರ ದಿಂಚಿನ ಆ ವ್ಯಕ್ತಿ ಇದು ಭಕ್ತಿ ನಡೆದ ಅವರ ಜಾಗ ಮಾತ ಆಯ್ ನಡೆದ ಬಕ್ಕ ಎನ್ನಟರ್ ಮಾಡು ಜಾಗಲಾಂಡು ಐದು ಬಕ್ಕ ಜಿತೇಂದ್ರ ಶೆಟ್ಟರ್ನ ಅವದು ಬಿಲ್ಡಿಂಗ್ ಲಾಂಡು ಒಟ್ಟು ಅದು ಭಾರಿ ಪೊರ್ಲುಡು ಸಭಾಭವನ ನಿರ್ಮಾಣ ಆಂಡು ಈ ಸಂದರ್ಭ ವಿವೇಕನನ್ನು ನಾನು ನೆನಪುಂದು ಐತೆ ಒಟ್ಟಿಗೆ ಇನಿ ಹೊಸತಾಗಿ ನಮ್ಮ ನೂತನವಾದ ಅಧ್ಯಕ್ಷರದ ಆಯ್ಕೆ ಎತ್ತಿನ ಬಹಳ ಸರಳ ಸಜ್ಜನಿಕೆದ ವ್ಯಕ್ತಿತ್ವ ಎತ್ತಿನಂಚಿನ ನಮ್ಮ ಆತ್ಮೀಯರಾಯಿನಂಚಿನ ಕಕ್ಕಿಮಜ್ಜರ ಸುರೇಶ್ ಚೌಟ್ ತಾಲೂಕು ಪಂಚಾಯತ್ ಸದಸ್ಯರಾಗಿ ರೂಪದ ಸ್ವಸಹಾಯ ನಮ್ಮ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಬೇತೆ ಧಾರ್ಮಿಕವಾದ ಕೆಲಸ ಮಂತೊಂದು ಎಡ್ಡೆ ಕೃಷಿಕೆ ಮಾತಾಡಿದ್ರೆ ಹೆಚ್ಚನ್ನು ಬಂದಾಗ ಭಾರಿ ಎಡ್ಡೆ ಕೃಷಿಕೆ ನಮ್ಮ ಸುರೇಶ್ ಚೌಟ್ ಕಕ್ಕಿಮಜ್ಜನ ನೇತೃತ್ವಡು ಇತ ಭಾರಿ ಸೋಕುದ ಒಂದು ಪದಾಧಿಕಾರನಕಲು ಒಟ್ಟಾಗಿ ಈ ಸಂಘನೆ ನಡಪಾಯರೆ ತಯಾರಾಗಲೇರು ಯಾನ್ ಪನ್ಪುಡಿ ಈತೆ ದೇವರನ ದಯಟು ನಮ್ಮನ ಮಾತ ದೇವರನ ದಯಟು ಈ ಒಂದು ಬಂಟರ ಸಂಘದ ಎಂದಿನ ಉಳ್ಳಾಲ ವಲಯದ 14 ಗ್ರಾಮ ಎಂಚಿನ ನಮ್ಮ ಉಂಡ ಮಾತ ಇಡೀ ಸಮಾಜದ ಏಳಿಗೆಗೆ ಬಡದು ನಾವು ಮಾತೆಲ್ಲ ಒಂಜೆಪ್ಪ ಜೋಕುಲೆ ನಿಜವಾದ ನಮ್ಮ ಒಂಜೆಪ್ಪ ಜೋಕುಲೆ ದಯ ಮನಗೊಂದು ನಮ್ಮ ಇಲ್ಲು ಲೆಟ್ ದಾಲ ಇನ್ನುಮಂತಿರಜಿ ಬಂಟರ ಸಂಘದ ಮನಗೊಂದು ನಮ್ಮನೆ ನಮ್ಮ ಇಲ್ಲ ಯಾನು ಎನ್ನ ಊರಿನ ಪಂಪಿನಂಚಿನ ದಾಲಜ್ಜಿ ಅಂತ ಏನ್ ಹೇಳಿದವರ ನಾವು ಮಾತೆಲ್ಲ ಒಂಜೆಪ್ಪ ಜೋಕುಲು ಪಣ್ಣದು ಎನ್ನದು ಒಂಜಿ ವ್ಯತ್ಯಾಸ ಎತ್ತಿನ ಬರಿಕೆ ಜೀದು ಸಮಾಜದ ಏಳಿಗೆ ನಮ್ಮ ಒಟ್ಟು ಸೇರಿದ ಕೆಲಸ ಮನ್ಪುಗ ಅಂದು ಪನದ್ದು ಆಯ್ತು ಒಟ್ಟಿಗೆ ಒಂದು ವಿನಂತಿ ಅಂತ ನಾನು ಪನ್ನಾಗ ಇಲೆಕ್ಷನ್ ಆತಿನ ಎನ್ನ ಸಂದರ್ಭಡು ಬಂಟರ ಸಂಘದ ಓಟ್ ಆತಿಲ್ಲ ಎನ್ನ ಸಂದರ್ಭಡು ಐತೆ ತುಂಬ ಓಟ್ ಆತಜ್ಜಿ ಈ
ಸರ್ತಿ ತೀರಾ ಲಾಸ್ಟ್ಗೆ ಓಟ್ ಆಗಲಿ ಏನಾರ್ದು ಅಂತ ಏನಾರ್ದೇ ಶುರು ಆಗ್ತದೆ ಏನಾರ್ದೇ ಆ ಓಟ್ ಹಾಕುವ ಪ್ರಕ್ರಿಯೆ ಮುಗಿಯೋಡು ನನ್ನ ದುಂಬಿದ ದಿನಟ್ಟು ಬಂಟರ ಸಂಘ ಉಳ್ಳಾಲ ವಲಯಡು ಸುರೇಶ್ ಚೌಟರ ನೇತೃತ್ವಡು ಬರ್ಪಿನಂಚಿನ 2 ವರ್ಷ ಅವಧಿ 5 ಬಕ್ಕ 2 ವರ್ಷ ಅವಧಿ ಅದಕ್ಕೆ ಮುಂದುವರಿಯಲಿ ಮಾತೆಲ್ಲ ಪಂಡೇರು ನನ್ನ ವಿಜ್ಞಾನ ನಮ್ಮ ಹಿರಿಯಕ್ಕಳು ಬಹಳ ಮುಖ್ಯವಾದ ನಾವು ಬಂಟ ಸಂಘದ ಮಾಜಿ ಅಧ್ಯಕ್ಷರನ್ನ ಹಾಕೊಂಡರು ಯಾಪಲ ಬಂಟ ಸಂಘದ ಮಾಜಿ ಅಧ್ಯಕ್ಷರನ್ನು ಪನ್ನಾಗ ಹಾಕೊಂಡು 2 ವರ್ಷ ಅವು ಅಧ್ಯಕ್ಷರು ಪುನಃ ಗೊತ್ತಾಪುಜಿ ಆಯ್ ಮಾಜಿ ಅದಾನ ಗೊತ್ತಾಪುನು ಇಂಕ ಸಾಕ ಗೌರವ ತಿಕ್ಕೊಂಡು ಒಂದು ಬಂಟ ಸಮಾಜ ಅಧ್ಯಕ್ಷರು ಪುನಃ ಆರೆ ಅಧ್ಯಕ್ಷ ಆರೆ ಪನ್ನಕ ಹಾಪುನು ಆನ ಮಾಜಿ ಆಯ್ಬಕ್ಕ ಎಂಟು ಒಂದು ವೇದಿಕೆ ಗೌರವ ತಿಕ್ಕೋಡು ಯಾರನ್ನ ಬಾರಿ ಕೆಲಸ ಮಾಡ್ತೇವೆ ನಾವು ಒಂದು ಕೆಲವು ಅಂಶ ನಮ್ಮ ಮನಸ್ಸು ಬರ್ಪುನು ಯಾನ್ ತಂಪುಣಿ ದಾನ ಪನ್ನಾಗ ಮಾಜಿ ಅಧ್ಯಕ್ಷರನ್ನ ಪುರ ದಿವೊಂದು ನಮ್ಮ ಹಿರಿಯಕ್ಕಳನ್ನು ದಿವೊಂದು ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರನ್ನು ಒಟ್ಟಿಗೆ ಕುಲ್ಲಾದು ಆ ಲಾಸ್ಟ್ ಮೀಟಿಂಗ್ ಒಂದು ಅವಿರೋಧವಾದ ಒಂದು ವ್ಯಕ್ತಿ ಏರೆ ಅವಡು ಅಕ್ಕಳನ್ನ ಕೊನಸಂಗ ಅಧ್ಯಕ್ಷ ಸ್ಥಾನ ಕುಲ್ಲನ ಪ್ರಕ್ರಿಯೆ ನಮ್ಮ ಉಳ್ಳಾಲ ವಲಯ ಬಂಟ ಸಂಘಡ ಆವಡು ಪಂಪಿನ ಒಂದು ಮಲ್ಲ ಜಯನೆ ಅನ್ನೋದು ಖಂಡಿತವಾದ ಅನ್ನೋ ಬಗ್ಗೆ ಅನಾಥ ಮೀಟಿಂಗ್ ಅನ್ನು ಪಾತ್ರ ಇಲ್ಲ ಒಟ್ಟಾದು ಒಬ್ಬೇ ರೀತಿಯ ಏನೇನು ಅಂಕ ಇದೇ ಪನ್ನಾಗ ದಾನೆ ಮಾರ್ರೆ ನಿಖಿಲ ಬಂಟ ಸಂಘ ಓಟ್ ಅಂತ ಓಟು ಮುಂದೆ ಮಿತ್ತು ತಿರ್ತುಬಿಟ್ಟು ಒಂದು ಯಾವಂತ ತಗೊಂಡು ಐಕ್ ಬಡದು ಉಳ್ಳಾಲ ವಲಯ ದಾಯ ಪಂಡ ಪನ್ನಾಗ ಉಳ್ಳಾಲ ವಲಯಡು ಬಂಟರ ಸಂಘ ಸ್ಥಾಪನ ದಾಯ ಬಂದಾಗ ವಾ ಬಂಟಾಗಲ ಒಂದು ರೀತಿಯ ಒಂದು ಪ್ರತಿಷ್ಠೆ ಇಪ್ಪನು ಆ ಪ್ರತಿಷ್ಠೆಗೆ ಧಕ್ಕೆ ಬಂದಾಗ ಆ ಒಂದು ಕೈ ತೂಕ ಅಂತ ನನಗೆ ಸಂದರ್ಭ ಖಂಡಿತ ಬರ್ಪುನು ಅಂಚಿತ್ತಿನ ಅವೇ ವಿಚಾರ ಸೃಷ್ಟಿ ಆ ಒಂದು ಲೆಕ್ಕ ದುಂಬದಿನ ನಮ್ಮ ಮಾತಿನ ಪ್ರಯತ್ನ ಬರಡು ಬಗ ಕಡೆಗಲಿಗಡೆ ಓಟೇ ಆವಡು ಬಣ್ಣ ಏರೆದಾಗ ಅಂತಾರಲ್ಲ ಅಪ್ಪಜಿ ಓಟ್ ಹಾಪುನು ಆ ಐನಾತ್ತು ನಮ್ಮ ಎಲೆಕ್ಷನ್ ಆ ಒಂದು ಲೆಕ್ಕ ಪ್ರಯತ್ನ ಮಾಡ್ಕೊಂಡು ಕೆಲಸ ಖಂಡಿತವಾಗಲ್ಲ ಯಾಂತ ಮಂತ್ರಿ ಈಗ ಮಾತಲ್ಲೇ ಕೊಟ್ಟು ಸೇರಡು ಪಣಂದು ದುಂಬದಿನಟ್ಟು ಬಾರಿ ಪೊರ್ಲುಡು ನಾ ಮಾತೆಲ್ಲ ಒಂದೇ ಪಜೋಕ ಲೆಕ್ಕ ಅಂತ ಪಣಂದು ನಾನಾತು ಅಭಿವೃದ್ಧಿ ಕೆಲಸ ಇನ್ನೇ ಮಸ್ತು ಜನ ಕರ್ನಾಟಕ ಸರ್ಕಾರ ನಮ್ಮನ್ನು ಅಲೆಮಾರಿ ಬೊಕ್ಕ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಯಡಿಯೂರಪ್ಪ ಇನ್ನು ಅದೊಂದು ಕೆಲವು ಕಡೆಗೆ ಮತ್ತೆ ಪೋಣಗ 46 ಜಾತಿ ಸಮುದಾಯ ಉಂಟು 46 ಜಾತಿ ಸಮುದಾಯಡು IAS ಆಫೀಸರ್ ನಕಲು ಒಳ್ಳೆಯರು ಮನಮಲ್ಲ ಮಂತ್ರಿ ನಕಲು ಒಳ್ಳೆಯರು ಅಂಚನೆ ಡೇಡ್ ವಿವಾಸ ಮಂತ್ರಿ ನಕಲು ಒಳ್ಳೆಯರು ಅಂಚನೆ ನಮ್ಮ ಬಂಟ ಸಮಾಜದ ಈ ನಮ್ಮ ಕೋಟ್ಯಾಧೀಶರ್ಲ ಇಲ್ಲ ಅಂಚನೆ ಇಲ್ಲಿ ಬದುಕಿದ್ದಂಗೆ ಅಂಚಿನ ಜನಕ್ಕೂ ನಮ್ಮ ಮಕ್ಕಳು ಇಲ್ಲ ಅಕ್ಕಲಂಚಿ ಗೊತ್ತೂಪ ಅಂಚಿನ ಪ್ರಯತ್ನ ನಮ್ಮ ಬಾವಡು ಬಾರಿ ಸೋಕುಡು ಐಕರ ಹರಿಶೆಟ್ಟರನ್ನ ಈ ಸಂದರ್ಭ ನೆನಪು ಮಾಡ್ತಾನು ಐಕರ ಹರಿಶೆಟ್ಟು ಬಾರಿ ಮಲ್ಲ ಮರಡು ಜಾಗತಿಕ ಬಂಟ ಸಂಘದ ಅಧ್ಯಕ್ಷರಾದ ದೊಡ್ಡ ಕೆಲಸ ಮಾಡ್ತಿದ್ದಾರೆ ಆತ್ಮಂತರ ತೀರ್ತಿನಿಲ್ಲ ನಮ್ಮ ನಲಿಗೆ ಸೇವೆ ಆಡಲ್ಲ ನಾವು ಮಾತೆಲ್ಲ ಸೇರಿದು ಒಟ್ಟು ಸೇರಿದು ಮಲ್ಪಗ ಸುರೇಶನ್ನೇ 2 ವರ್ಷದ ಅವಧಿಡು ಬಾರಿ ಪೊರ್ಲುಡು ಅದನ್ನ ಅಧಿಕಾರ ಅವಧಿ ಪೋಡು ನನಗ ಆ ಮಾತೆಲ್ಲರಿಗೂ ಒಟ್ಟು ಸೇರಿದು ಆ ಅಕ್ಕಳು ಹೆಣ್ಮ ಜನ ವಾ ನಿರ್ಧಾರ ಬೆಪ್ಪುರ ಆ ಹೆಣ್ಮ ಜನ ಸೇರಿದು ಪದಾಧಿಕಾರಿ ನಕಲು ನಿರ್ಧಾರ ಗಟ್ಟಿದ್ದು ಈಸಿ ಮೀಟಿಂಗ್ ದಿಯರ್ ನಾಡ ಒಟ್ಟಾದ ನಮ್ಮ ಸಹಮತ ಕೊರ ನಾಡ ಒಬ್ಬೇ ರೀತಿಯ ಚರ್ಚೆಲ್ಲ ಬರ್ಪುಜಿ ಆ ರೀತಿಯಲ್ಲಿ ಒಟ್ಟಾದ ಮಾತೆಲ್ಲ ಹೋಗಿ ಪಣಂದು ಈ ಸಂದರ್ಭದ ಪಾತ್ರ ಅವಕಾಶ ಕೊಡ್ಲಿಕ್ಕೆ ಅಭಿನಂದನೆ ಸಲ್ಲಿಸುವುದು ಪುರೇರ ಸುರೇಶ್ ಚೌಟರಿಗೆ ಮಕ್ಕ ಮಾತ ಪದಾಧಿಕಾರಕ್ಕೆ ಅಭಿನಂದನೆ ಸಲ್ಲಿಸುವುದು ಒಂದು ಟೂರ್ ದುಂಕುವರೆ ಒಂದು ಮಾತೆಲ್ಲ ಕ್ಷಮಕ್ಕೆ ಒಂದು 2 ಪಾತ್ರ ಉಂಟು ವಲಯದ 14 ಗ್ರಾಮದ ಗ್ರಾಮ ಸಂಸ್ಥೆ ಅಧ್ಯಕ್ಷರನ್ನು ಉಳ್ಳಾಲ ಹರೀಶ್ ಶೆಟ್ಟಿಗೆ ತಲಪಾಡಿ ಸುಧಾಕರ್ ಭಂಡಾರಿ ಸುಧಾಕರ್ ಅಡ್ಡಂತಯಾರ್ ಕಿನ್ಯ ಜನಾರ್ದನ ಶೆಟ್ಟಿ ಮಂಜಿನಾಡಿ ಪುರಂದರ್ ಶೆಟ್ಟಿ ಕೊನಾಜಯ ರವೀಂದ್ರ ರೈ ಅಂಬ್ಲಮಗುರು ಪ್ರವೀಣ್ ಎಸ್ ರೈ ಮುನ್ನೂರು ಉಮೇಶ್ ಶೆಟ್ಟಿ ಬೆಲ್ಮಾ ಮೋಹನ್ ದಾಸ್ ಶೆಟ್ಟಿ ಅರೇಕಲ ಮಾಬಲ್ ಹೆಗ್ಡೆ ಪಾವೂರು ಯೋಗೀಶ್ ಹೆಗ್ಡೆ ಗೋಲ್ಯಾರು ರೋಹಿತ್ನಾಥ್ ಶೆಟ್ಟಿ ಧನ್ಯವಾದಗಳು ಶ್ರೀಯುತ ಜಗದೀಶ್ ರೈ ನಮ್ಮ ಉಪಾಧ್ಯಕ್ಷರು ಅಂಚನೆ 14 ಗ್ರಾಮದ ಅಧ್ಯಕ್ಷರೆನಿಸಿನ ಮಾತ ಅಧ್ಯಕ್ಷರುಗಳ ಕುರುವರ ಬಂಟರ ಸಂಘ ಉಳ್ಳಾಲ ವಲಯದ ಪರವಾದ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೊರೊಂದು ಅಂಚನೆ ನಮ್ಮ ಅಧ್ಯಕ್ಷರು ನಿಖಿಲಿಗೆ ಅಭಿನಂದನೆ ಮಾಡಿದರೆ ನೂತನ ಅಧ್ಯಕ್ಷರು
ಪ್ರಧಾನ ಗುಂಪುಗು ಈ ಒಂಜಿ ಕೊರ್ಲದ ಲೇಸಿಡ್ ಮಸ್ತ್ ಹೆಚ್ಚಾಗ್ಬೋದು ಇದೆಲ್ಲ ಪಾತ್ರ ನಂತರ ಪ್ರತಿದಿನ ಯಾನಿಜ್ಜಿ ಅಂಡಲ್ಲ ಅವಕಾಶ ಕೊಡೋದು ಎರಡು ಪಾತ್ರ ಕ್ಷೇತ್ರದ ಸರ್ವ ಸತ್ಯಗಳಿಗೆಲ್ಲ ಅಡ್ಡ ಬರೋದು ಇನ್ನಿತ ಭವಿಷ್ಯ ಮಾತ ಬಂಟರ ಸಂಘಗಳೆಲ್ಲ ಉಳ್ಳಾಲ ವಲಯ ಬಂಟರ ಸಂಘ ಒಂದು 14 ಗ್ರಾಮದಲ್ಲಿ ಬಂಟರಂಗ ಒಂದು ವಿಶಿಷ್ಟವಾಯಿನ ಸಂಘ ಯಾನೆ ಕುಡ್ಲೂರು ಸರಳ 151 ಗ್ರಾಮಗಳ ಬೇಕ ಸಂಘಗಳು ಯಾನ ಹೆಚ್ಚದು ಒಡನಾಟ ಹುಡುಕನೆ ಅಂಡ ಆಯ್ತು ತೂಲಗ ಉಳ್ಳಾಲ ವಲಯದ ನಮ್ಮ ಸಂಘ ಆಯ್ತು ಈ ವಿಶೇಷತೆನೇ ಬೇಕು ಒಂದು ಕಾರಣ ಸದಾನಂದ ಶೆಟ್ಟರು ನಮ್ಮ ಸದಾನಂದ ಶೆಟ್ಟರ್ನ ಮುಂದಾಳ್ಕೊಂಡು ಜಾಗತಿಕ ನಮ್ಮ ಒಕ್ಕೂಟ ಸಭೆ ನಡೆದರೆ ಆ ಪುತ್ತೂರ್ಲ ಸುಮಾರು 305 ಜನ ಯಾನಪ್ಪಗ ಅಧ್ಯಕ್ಷ ಐತೆ 305 ಜನ ಈ ಉಳ್ಳಾಲ ವಲಯವನ್ನು ನಮ್ಮ ಹೋದ ಅಲ್ಪಸೇವೆ ಅಥವಾ ನಾಡೇ ಪಂತೀರಿ ಇಂಚಿನ ಒಂದು ಮನೋತ ಈ ಒಂದು ಭಟ್ರ ಸಂಘ ವಿಶಿಷ್ಟವಾಯಿನ ಒಂದು ಸಂಘ ಉಳ್ಳಾಲ ವಲಯ ಸಂಘ ನಿಕ್ಕಲ್ಲ ಅಂದು ಅದು ಸುರೂತ ಪಟ್ಟು ಬಂದರೆ ದಿಂಗೆ ಬೇಡ್ಕೋಬೇಕು ಜಾಗ ನಮ್ಮ ಯಾವಾಗಲೂ ಕರ್ಮಫಲ ಅತ್ಯಂತ ಅವಶ್ಯ ಸುಮಾರು 13 ವರ್ಷ ಹುಡುಂಡು ಈ ನಮ್ಮ ಸಂಘವನ್ನು ಕಟ್ಟಿನಂಚಿನ ಸುರೂತ ಸ್ಥಾಪಕ ಅಧ್ಯಕ್ಷರಾಗಿನ ತೋಟದ ಮಾಬಲ್ ಶೆಟ್ಟರಿಗೆ ಯಾನ ಚಿರದಣಿಯಾಗುಳ್ಳೆ ಅಂಚನೆ ಆ ಸ್ಥಾಪನೆ ಸಹಕಾರವನ್ನು ಮಾತ್ರ ಬಂದ ಸುರೂತ ಸ್ಮರಣೆ ಮತ್ತೊಂದು ಇನ್ನಿತ ಈ ಸಭ್ಯತ ಗುರಿಕಾರ್ಮಸನ್ನ ನನ್ನ ಆತ್ಮೀಯರಾದ ಜಯರಾಮ್ ಶೆಟ್ರೆ ಇನ್ನಿತ ಮುಖ್ಯ ಬಿನ್ನೇರಾಜ ಬತ್ತು ನಮ್ಮೊಟ್ಟಿಗೆ ಇರ್ತದೆ ನನಗೆ ಪೂರ್ವದ ಪಾತ್ರ ಕೊರ್ಮಂಚ ರಾಧಾಕೃಷ್ಣ ಇಕ್ಕಲೆ ಹೊಸ ಅಧ್ಯಕ್ಷರೇ ಅಂಚನೆ ಮಾತ್ರ ಪದಾಧಿಕಾರಿಗಳೇ ಮಾತಾಡ್ತಾ ಇವ್ಳಿಗೆ ಸಬ್ಜೆಕ್ಟ್ ನಮ್ಮ ಮಾತೃ ಸಂಘದ ಮಾಜಿ ಅಧ್ಯಕ್ಷನಾಗಿದ್ದಾರೆ ಬಿಟ್ಟು ಬೇಕು ಬಂದಿದ್ದಾರೆ ಇದಕ್ಕೆ ಮಾತನ್ನೆಲ್ಲ ಗುಡಿಸೋ ಒಂದು ಸುರೂಕಾತ ನಮ್ಮ ಹೊಸ ಈ ಪದಾಧಿಕಾರ ವಹಿಸಲ್ಲಂಚಿನ ಸಮಸ್ತ ಉಳ್ಳಾಲ ವಲಯದ ಬಂಧುಗಳಿಗೆ ಶುಭಾಶಯವನ್ನು ಪಡೆದು ಅಭಿನಂದನೆ ಪಡೆದು ನನ್ನ ಅಧ್ಯಕ್ಷರಿಗೆ ಮಾತೇನ ಪರವಾಗಿ ಶುರು ಪುಷ್ಪಹಾರವನ್ನು ನಮ್ಮಂತಾರೆ ಅವಕಾಶ ಕೊಡಲಿ ಕೆನ್ನೋದಿಲ್ಲ. ಬಂದರೆ 14 ವರ್ಷದೊಂದು ನಮ್ಮ ಉಳ್ಳಾಲ ವಲಯದಲ್ಲಿ ಉತ್ತೇರ ನೆಲೆ ಇದ್ದಾಂಡು ವರುಣ ಬಾರದಲ್ಪ ಅಲ್ಪ ನಮ್ಮ ರಘುವಣ್ಣನ ಒಂದು ಮಾತ ಸಹಕಾರರು ಅಲ್ಪ ನಮ್ಮ ಮೀಟಿಂಗ್ ಬಂದೈತ ಬೇತೆ ಬೇತೆ ಕಾರ್ಯಕ್ರಮ ಅಲ್ಪ ಬಂದೈತ 5 ಬೊಕ್ಕ 3 ರಘುವಣ್ಣನ ಕಟ್ಟೋರು ಬತ್ತ 3 ಆ ಪುಸ್ತಕ ಮಾತಾಡಲಿ ಆ ರೀತಿ ಈ ಸಂಘದ ಕೊಣಸ ಮಾಡೋದು ದುಂಬುಡಿತನಾಗಲೇ ಮಾತಾಡಬೇಕು ನಮ್ಮ ಮಾಜಿ ಅಧ್ಯಕ್ಷನಾಗಲೇ ಜಯಪಾಲ್ ಶೆಟ್ಟರ್ ಅವರು ಅಡ್ಯಂತರ ಅವರು ನಮ್ಮ ರವೀಂದ್ರ ಅವರು ಮಾತಾಡಲಿ ಗೊತ್ತು ಕೈಗೆ ಬಾಡಿಗೆ ಕೊಡದು ಬತ್ತನಿಗೆ ಮಾತ್ರ ಕೈಗೆ ಚಾ ಕೊಡದು ನನಗೆ ಮಾಡ್ತದೆ ಇನಿಕ್ಕ ದಿನಕ್ಕೂ ಖಂಡಿತವಾದ ಉಳ್ಳಾಲ ವಲಯದ 14 ಗ್ರಾಮದ ಪ್ರತಿ ಒಂದಿನ ಬಂಟಿಲ್ಲ ಅಭಿಮಾನೋಡು ಬಂದ ನೀವು ಕಟ್ಟಡ ಆತ್ಮಕ್ಕೆ ಬಂತಂಗ ಕರಿನ ನಮ್ಮ ಸರ್ವ ಪದಾಧಿಕಾರಿಗೆ ಖಂಡಿತವಾದ ಪೂರಕವಾದ ನಮ್ಮ ಕೃತಜ್ಞತೆ ಅಂಚನೆ ನನ್ನ ಮೂಲ ಪಂಥದ ಮಾಡ ಬಂದರೆ ನಮ್ಮಲ್ಲ ಏತು ಅಭಿಪ್ರಾಯ ಬೆಳಬೇಕು ರಾಮಕೃಷ್ಣ ಪರಮಹಂಸರಲ್ಲಿ ಪಂತೇವೆ ಮನುಷ್ಯ ಕೋಪ ಬರೋ ಬೆಲೆ ಮುಂದೆ ಆಗ್ತದೆ ಬರೋಡು ಭಕ್ತನ ಇಂಚವನ್ನ ನೀರಿಗೆ ಗೀಟು ಬರ್ಲಿಕ್ಕೆ ಅಂಚಿನಿಂಚ ಹೋದವರು ಕೋಪ ಬರೋದು ನೀರಿಗೆ ಗೀಟು ಬರ್ಲಿಕ್ಕೆ ಒಪ್ಪಾಡು ಪ್ರತಿ ಇರಿಲ್ಲ ಆ ಕ್ಷಣದ್ದು ಐನ ಮಾಡ್ತದೆ ಒಂದತ್ತ ಬರಲಿಕ್ಕಾದ್ರು ನಮ್ಮ ಕೆಲಸವನ್ನು ಮಾಡ್ಬೋದು ಅಂಚನೆ ಈ ಕೊರ್ತರು ಭಾಷಣ ಸಮಯ ವಿಜ್ಞಾನಿಗಳಾದ 12 ಬುಕ್ಕ ಯಾನದು ಅಧಿಕಾರ ಹಸ್ತಾಂತರದಿಂದ ನಮ್ಮ ಜಯಪಾಲ್ ಶೆಟ್ಟಿ ಬಗ್ಗೆ ಜಯಪಾಲ್ ಶೆಟ್ಟಿ ಘೋಷ ಐಡ್ನೂಕ ಅಡ್ಯಂತ ಇರು ಐಡ್ನೂಕ ರವೀಂದ್ರ ಶೆಟ್ಟಿ ಐಡ್ನೂಕ ನಮ್ಮ ಜಿತೇಂದ್ರ ಶೆಟ್ಟಿ ಪ್ರತಿಯೊರಿಲ್ಲ ಖಂಡಿತವಾದ ಉಳ್ಳಾಲ ವಲಯದ ಮರ್ಯಾದೆ ಗೌರವ ಹೆಚ್ಚು ಮಾಡ್ತಾರೆ ಮಿಟ್ಲೆ ಮಾತ್ರ ಯಾನ ಕೂಡ ಅಭಿನಂದನೆ ಪಡೆದು ಮಾತೆಲ್ಲ ನಮ್ಮ ಒಂದಪ್ಪ ಬಾಲ್ಯಕ ಈ ಸಂಘವನ್ನು ಕಟ್ಟಿನಾಗ ಮಾತೆಲ್ಲ ಕೈ ಜೋಡಿಸೋದು ಅಂತ ಅನ್ನೋದು ನನ್ನ ಪಾತ್ರ ಪ್ರೀತಿದ ಬಂಧುಲೆ ಬಂಟರ ಸಂಘ ಉಳ್ಳಾಲವಯ ರಿಜಿಸ್ಟ್ರೇಡ್ ಇನ್ನಿತ ಪದಾಧಿಕಾರಿಗಳನ್ನು ಪದಗ್ರಹಣದ ಸಮಾರಂಭದಲ್ಲಿ ಎಸೆದು ನಮ್ಮ ಮಾತ ಒಟ್ಟಾದ ಸೇರೊಂದ ಹೊಸತಾದ ಆಯ್ಕೆ ಆಯ್ನಂಚಿನ ನಮ್ಮ ನೂತನ ಆಡಳಿತ ಮಂಡಳಿ
ಐತ ಅಧ್ಯಕ್ಷರು ಬೊಕ್ಕ ಸಮಸ್ತ ಅಧಿಕಾರಿಗಳು ಪೂರರಿಲ್ಲ ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸುವುದಿಲ್ಲ. ಅಂಚನೆ ಇನ್ನು 14 ಗ್ರಾಮದ ವ್ಯಾಪ್ತಿದ ಗ್ರಾಮ ಪಂಚಾಯತ್ ಗೆಂದದ ಬೈದಿತ್ತಿನಂಚಿನ ನಮ್ಮ ಸಮಾಜದ ಬಂಧುಲಿಗೆ ಅಭಿನಂದನೆ ಕೊರ್ಪಿನಂಚಿನ ಒಂದು ಕಾರ್ಯಕ್ರಮನು ನಮ್ಮ ಅಧ್ಯಕ್ಷರು ಪಾಡಂದೇರು. ಈ ಕಾರ್ಯಕ್ರಮದ ಸಲುವಾದ ಇನ್ನು ನಡಪೆರೆ ಒಂದು ಈ ಅಭಿನಂದನೆ ಕಾರ್ಯಕ್ರಮ ನಿಕ್ಲಿನ್ ಪೂರೇರೆಲ್ಲ ಎಂಗುನು 2020ನೇ ಸಾಲದ ಗ್ರಾಮ ಪಂಚಾಯತ್ ಚುನಾವಣೆದ ವಿಜೇತರಾಯಿನ ಸಮಾಜ ಬಾಂಧವರನ್ನು ಮಾತೆರೆಲ್ಲ ಇತ್ತ ವೇದಿಕೆಗೆ ತೊಂದಿಲ್ಲ ಅಂಚೆನೆ ವೇದಿಕೆಗೆ ಬತ್ತದ ಅಧ್ಯಕ್ಷರನ್ನ ಕೈಟ್ ಪೂತ ಮಾನಾದಿಗೆನ ಜೊತೆ ನೋಡೊಂದು ಏನೊಂದನು ನಾಡಿ ಪ್ರೇಮ ಪುಂಜ ಅಸೈ ಕೋಣಾಜೆ ದೇವಣ್ಣ ಶೆಟ್ಟಿ, ರಾಜೀವ್ ಶೆಟ್ಟಿ, ವನಿತಾ ಎಸ್ ಶೆಟ್ಟಿ, ವಿಜೇತಾ ಎಸ್ ರೈ, ಸಿದ್ಧಾರ್ಥ್ ಶೆಟ್ಟಿ. ಅಮ್ಲಮಗರು ಸುಗಂಧ್ ಶೆಟ್ಟಿ, ಸುಬೋಧ್ ಶೆಟ್ಟಿ. ಮುನ್ನೂರು ಭುಜಂಗ ರೈ, ಬಾಬು ಶೆಟ್ಟಿ, ಕಿರಣ್ ಶೆಟ್ಟಿ, ವನಿತಾ ಯು ಶೆಟ್ಟಿ. ಬೇಮ ಪುಷ್ಪಾವತಿ ರೈ, ವಿನೋದ್ ಶ್ಯಾಮ್ ಸುಂದರ್ ಶೇಖ. ಹರೇಕಳ ಪುಷ್ಪಾವತಿ ಅಶೋಕ ಶೆಟ್ಟಿ. ಬೋಳ್ಯಾರ್ ರೋಹಿತ್ನಾಥ್ ಶೆಟ್ಟಿ, ನರ್ಮದಾ ಶೆಟ್ಟಿ. ಮಕ್ಕಳು ಪೂರೆಲ್ಲ ನನಾತ್ ಸಮಾಜ ಸೇವೆಯನ್ನು ನಮ್ಮ ದೇಶವು ಕೊರಡಂದು ಏನೊಂದು ಶ್ರೀ ದೇವರನ್ನ ಆಶೀರ್ವಾದನು ಏನೊಂದಿಲ್ಲ. ಮೊದಲು ಗೀತಾಯನಕ್ಕೆ ನಮ್ಮ ಉಪಾಧ್ಯಕ್ಷರು ಮೊದಲ ಅಕಲನಕಲ ಗ್ರಾಮ ಸಮಿತಿದು ಗ್ರಾಮ ಪಂಚಾಯತ್ ಓಟುಡು ಉಂಟುದು ನಮ್ಮ ಸಮಾಜದ ಸಂತೋಷದ ವಿಚಾರ. ಅಂಚಿನ ವಿನ್ಯಾಸ ನಕಲೇನು ನನಗ ವಿಜೇತರೇನು ಈ ಒಂಜಿ ಉಳ್ಳಾಲ ವಲಯ ಬಂಟರ ಸಂಘ ಗುರುಪಾನು ಮುಂಜಿ ನಮಕ್ ತೆರಿನದ ವಿಷಯ ನಮ್ಮದೊಂದು ಕಾರ್ಯಕ್ರಮ ಮುಂಬತ್ತೊಂದಿಲ್ಲ. ನಮ್ಮ ಬಂಟರ ಸಂಘ ಉಳ್ಳಾಲ ವಲಯದ ಮಾಜಿ ಅಧ್ಯಕ್ಷರೇನಂಚಿನ ಡಾಕ್ಟರ್ ಜಯಪಾಲ್ ಶೆಟ್ಟಿ ತಲಪಾಡಿ ದೊಡ್ಡಮನೆ ಇವರು ರೆಡ್ ಪಾತೆರಡು ಬಂದು ಕೇಳೋಣ. ವಿಜೇತರಾದ ಇನಿ ನಮ್ಮ ಅಭಿಮಾನ ಇಂದು ಇತ್ತದಾನೆ ನೀರು ಎನ್ನ ಹಿರಿಯನಾರು ಜಯರಾಮ್ ಸಾಂತೇರ್ ಪಂಡೇರು ಬಾರಿ ವಿಶಿಷ್ಟವಾಯಿನ ಒಂಜಿ ವಲಯ. ಈ ವಿಶಿಷ್ಟ ವಲಯ ಪಂಡದ ಆಯ್ಕೆ ಪಂಡಗ ಒಂದು 14 ಗ್ರಾಮದ್ದು ಪ್ರತಿ ಗ್ರಾಮದ್ದು 4 ಈಸಿಲ್ ಮೆಂಬರ್ ಅದು ಬರ್ತದೆ. ವಲಯದ ಅಧ್ಯಕ್ಷರೊಂದಿ ಆಯ್ಕೆ ಮಲ್ಪುಣ ಆಗ ನೆಕ್ಕು ಒಂದು ಎಂಚಿನ ಪನ್ನಗ ಒಂದು ಸಂವಿಧಾನಬದ್ಧವಾದ ನಡ್ಕೊಂಡು ಬರ್ಪನ ಅಂಚಿನ ಒಂದು ವಲಯ ಇತ್ತಿನ ಅಂಟ ಅದು ಉಳ್ಳಾಲ ವಲಯ. ದಾಯ ಪನ್ನಗ ನಮ್ಮ ಭಾರತದ ಸಂವಿಧಾನ ಅಂಬೇಡ್ಕರ್ ಬರೆತಿನದ ಮುಲ್ಪದ ಈ ವಲಯದ ಸಂವಿಧಾನನು ಬಹಳ ಅಚ್ಚುಕಟ್ಟಾದ ಮಲ್ದಿನಾರು ಎನ್ನ ಹಿರಿಯನಾರು ಜಯರಾಮ್ ಸಾಂತೇರು ಅಂಚ ಆ ರೂಪುರೇಷದ ಆ ಬೈಲಾಸಡು ಇತ್ತ ನಮ್ಮ ನಡ್ತೊಂದಿಲ್ಲ ಆಂಡಲ ಎಕಡ್ತಾನೆ ರವೀಂದ್ರ ಸತ್ತು ಉಳಿದೊಟ್ಟು ಪಂಡೇರು ಅವಿರೋಧವಾದ ಆಯ್ಕೆ ಅಂಡ ಐಕೊಂದು ಬಾರಿ ಒಂಜಿ ಪೊರ್ಲು ಸರಿ ಪ್ರತಿ ಒಂಜಿ ನೆಕ್ಕಲ ಒಂದು ಅಭಿಪ್ರಾಯ ವ್ಯತ್ಯಾಸ ಉಂಟು ಆಂಡ ಮುಲ್ಪ ಎನ್ನ ಸಮಯಡು ಅವಿರೋಧವಾದ ಆಯ್ಕೆ ಹಾಕೊಂಡು ಅವೇ ರೀತಿ ಏನರ್ದು ಬೊಕ್ಕದ ಚಂದ್ರ ಸಾಡ್ಡೆ ಸೇರ್ನಲ್ಲ ಅವಿರೋಧ ಆಯ್ಕೆ ಅದು ಉಳಿದೊಟ್ಟಿನ ಸಮಯಡು ಒಂಜಿ
ಒಂದು ಸ್ಪರ್ಧಾತ್ಮಕ ರೀತಿದು ಅವು ಸ್ಪರ್ಧಾತ್ಮಕ ಪನ್ನಾಗ ಆರೋಗ್ಯಕರ ಒಂದು ಸ್ಪರ್ಧೆ ನಿಂತನಾಂಡ ಒಂದು ಪೊರ್ಲು ಆಂಡ ಅವೇ ಆರೋಗ್ಯಕರ ಒಂದು ಸ್ಪರ್ಧೆ ರವೀಂದ್ರನಾಥ್ ಉಳಿದೊಟ್ಟುಲ ಆಯ್ಕೆ ಆದ ಬೈದರು ಆರ್ಲ ಎಡ್ಡ ಕೆಲಸ ಬಂದಿರು ಅವೇ ರೀತಿ 5 ಪಕ್ಕ ಜಿತೇಂದ್ರ ಶೆಟ್ಟಿಲ್ಲ ಆರ್ನ ಎಡ್ಡ ಈ ನಮ್ಮ ಈ ಒಂದು ಕಟ್ಟೋಣ ಪೊರ್ಲುದ ರೀತಿದ ಅವೇ ನಮ್ಮ ಇತ್ತ ಪನ್ನ ಲೆಕ್ಕನೆ ವಿವೇಕ್ ಶೆಟ್ರು ಬೊಂಬೈದ ವಿವೇಕ್ ಶೆಟ್ನ ಮುತ್ತುವರ್ಜಿದ್ರು ಮೇಲಿನ ಸಾಧನೆ ವಿವೇಕ್ ಶೆಟ್ನ ವಿವೇಕ್ ಶೆಟ್ ಮತ್ತು ನಮ್ಮ ಜಿತೇಂದ್ರ ಶೆಟ್ನ ಮಾಜಿ ಅಧ್ಯಕ್ಷನ ಜಿತೇಂದ್ರ ಶೆಟ್ನ ಸಾಧನೆ ಅಲ್ಲ ಐಕು ಪೂರ ಜನರ ಸಹಕಾರ ಕೊಂಡ ಮಾತ್ರ ಈ ಪೂರ ಕೆಲಸ ಅಂತಂದ್ರೆ ಸಾಧ್ಯ ಉಂಟು ಬಂದಲೆ ಈ ಅಧ್ಯಕ್ಷ ಸ್ಥಾನಕ್ಕೆ ಬಂತು ನಾವು ಶಾಶ್ವತವಾದ ನಮ್ಮ ಬರ್ಪ ಪೋಪ ನಮ್ಮ ಅಧಿಕಾರವಾಡು ನಮ್ಮ ಅನುಭವವಾಡು ಶಾಶ್ವತವತ್ತು ಅಲ್ಲ ಈ ಉಳ್ಳಾಲ ವಲಯದ ಅಧ್ಯಕ್ಷ ಸ್ಥಾನ ಬಂತನ ಆ ಕುರ್ಸಿ ಬಂತನ ಅವು ಶಾಶ್ವತವಾದ ಅಂಜನಾಂಡ ಬರ್ಪುನ ಐತೆ ಮೇರೆ ಸುರೇಶ್ ಚೌಟ್ರು ನಮ್ಮ ಕೈಲಿ ಪೂರ ಜನಲ್ಲ ಪತ್ತೊಂದು ಒಂದು ಭಿನ್ನಾಭಿಪ್ರಾಯದ ಅಂತ ಪೊರ್ಲುಡೆ ಆ ಅಧ್ಯಕ್ಷ ಸ್ಥಾನದ ಕುರ್ಸಿಗುದಾಲ ಘನತೆ ಗೌರವ ಕುಂದು ಬರನ್ನ ಲೆಕ್ಕ ಪೊರ್ಲುಡೆ ನಡಪಾಂದು ಬರೋದು ಒಂದು ಎನ್ನೊಂದು ಆಸೆ ಅದೇ ರೀತಿ ಐಕಿ ಈ 14 ಗ್ರಾಮದ EC ಮೆಂಬರ್ಸ್ ನಡನಲ್ಲ ಅದೇ ರೀತಿ ಇಪ್ಪ ನೇರು ಪನ್ನ ಲೆಕ್ಕನೆ ಏರು ರವೀಂದ್ರನಾಥ್ ಉಳಿದದ್ದು ಮಾಜಿ ಕೆಲವು ಹಿರಿಯಾಕಲು ಹಿರಿಯಾಕಲು ಒಂದು ಮಾರ್ಗದರ್ಶನ ಪತ್ತೊಂದು ಪೋಲೆ ಅದೇ ರೀತಿ ಕಿರಿಯಾಕಲಿನ ಅಂದೊಂದು ಅಂತಂದು ಪೋಲೆ ಆ ರೀತಿ ಪತ್ತೊಂದು ಪೋಂಡ ಖಂಡಿತವಾದ ನಮ್ಮ ಸಮಾಜ ಪೊರ್ಲುದ ರೀತಿ ಇಂದಿನ ನಡಪನಿಗೆ ಸೊಂದರಜ್ಜಿ ಅದೇ ರೀತಿ ಇತ್ತ ಈ ಕಟ್ಟೋನಡು ನಮ್ಮ ಒಂದು ಪೊರ್ಲುಡು ಕೆಲವೊಂದು ನಮ್ಗೆ ಶಾಶ್ವತವಾದ ಒಂದು ಆದಾಯ ಬರ್ಪುನಾಡ ಈ ಕಟ್ಟೋನಡು ಅಂತೇಳಿ ಆತರ ಅಂದಿಲ್ಲ ಒಂದು ಪೊರ್ಲುದ ರೀತಿ ಮಿತ್ತಿಡು ನಡಪಾಂಬಲೆ ಓವೋ ಉಪ್ಪಡು ನಾಯಕದ ರಡ್ಡು ಗುಣಬೋಡು ಒಂದಿ ಆಯಡ ಅಹಂ ಉಪ್ಪರವಲ್ಲಿ ಅಹಮ್ಮುಲ ಒಪ್ಪರವಲ್ಲಿ ಸ್ವಾರ್ಥಲ ಒಪ್ಪರವಲ್ಲಿ ಸದಾಕಾಲ ನಮ್ಮ ಸಮಾಜದ ಬಗ್ಗೆಗೂ ಚಿಂತನೆ ಮಲ್ಪಡ ಒಂದು ಗುಣಕುಳಿತನಾಂಡ ಅವು ಖಂಡಿತವಾದ ಆ ಸಮಾಜದ ಸಂಸ್ಥೆಗಳು ಬೆಳವಣಿಗೆ ಬರ್ತಿರುವಾಗ ಸಂಶಯದಿ ಆ ರೀತಿ ನಡಪಲೇ ಮನದಿ ಆ ನಿಕ್ಲಿಗೆ ಮುಖ್ಯವಾದ ಸುರೇಶ್ ಚೌಟರಿಗಳ ಆನ ಪದಾಧಿಕಾರಿಗಳಿಗೆಲ್ಲ ಮೊದಲೊಮ್ಮೆ ಎನ್ನ ಅಭಿನಂದನೆ ಸಲ್ಲಿಸಾದು ಎನ್ನ ಈ 2 ಪಾತ್ರ ಮುಗಿಸಾವೆ. ಜೈ ಹಿಂದ್. ವೇದಿಕೆ ರೀತಿನ ಮಾತೆಯನ್ನ ಹಿರಿಯಾಕಳಿಗೆ ನಮಸ್ಕಾರ ಮಂತಂದು ಇನ್ನಿತ ದಿನ ನಮ್ಮ ಇರುವ 2020-22ನೇ ವರ್ಷದ ಉಳ್ಳಾಲ ವಲಯ ಬಂದ್ ಸಂಘದ ಪದಗ್ರಹಣದ ಈ ಲೇಸಿಗೆ ಬೈದನ ಮಾತೆರೆಗಳ ವಿವರ ಹೊಂದಿಸ ಒಂದು ಗಂಟೆ 1:45 ಮಾತೆರ್ಲ ಬಡವರು ಮಾತೆರ್ಲ ಮಿತ್ತದಿತ್ತು ತೊಂದುಲ್ಲೇರು ದಯಪಂಡ ನನ್ನೆಲ್ಲ ಪಾತ್ರರು ಎಂಕಲ್ ಅಧ್ಯಕ್ಷರು ಜಯರಾಮ್ ಶೆಟ್ಟರು ಸುರೇಶ್ ಚೌಟರು ಜಿತೇಂದ್ರ ಶೆಟ್ಟರು 3 ಜನ ಪಾತ್ರರು ಅಣ್ಣ ಯಾನ್ ಬಂದ್ಬಿಡಿ ಮಾತಾಡಲ್ಲ ನಮ್ಮ ಸಮಾಜ ಬಾಂಧವರ ಒಂದೇ ವಿಷಯಕ್ಕೆ ಏನು ಹಿಂಗಿನ ಬಂಡ ಎಂಚಿನಲ್ಲ ಮನಸ್ಸು ಎಂಚಿನಲ್ಲ ಉಪ್ಪೆರೆಯವು ಯಾನ್ ಏನ್ ಬಂದ್ಬಿಡಿ ಬಂಡ ಎದುರು ಕೊಂದರೋರು ಚೇರ್ಲ ಎದುರು ಕೊನತಂಡ ನಮ್ಮ ಬೇಟ ಸಮಾಜದಾಗಲು ಒಟ್ಟಿಗೆ ನಮ್ಮ ಮರ್ಯಾದೆ ಜಂದೆ ನಮ್ಮ ನಡ್ಕೊಡಪ್ಪನು ಅದಕ್ಕೋಸ್ಕರ ನಮ್ಮ ಈಟೆ ನಮ್ಮ ಕರ್ತವ್ಯ ಮಾಡ್ಬೋದ ಸುರೇಶ್ ಚೌಟರು ಎಡ್ಡ ತಿಳುವಳಿಕೆದಾರು ದುಂಬದ ಅಧ್ಯಕ್ಷರಾಗಲು ಮತ್ತು ಮೂರ್ತನಾಥ್ ಬೆಂತರು ಏನಾದ್ರು ಪಕ್ಕದ ಜಿತೇಂದ್ರ ಶೆಟ್ಟರು ನನ್ನಲ್ಲ ಹೆಚ್ಚ ಬೆಂತರು ಅಣ್ಣ ಏರು ಊರಿ ಬೆಂದಂಡಲ್ಲ ಅವು ಸಂಘ ಬಿಡುತ್ತಿನ ಕೆಲಸ ಅವು ಸಂಘಕ್ಕೆ ಆಪಣೆ ಎತ್ತ ಅಂದ್ರೆ ಏನಲ್ಲಿ ಹಿನ್ನಡೆಗೆ ತಲ ತಿಕ್ಕುಜವು ಅಂಚಾದ್ರೆ ಸುರೇಶ್ ಚೌಟರ ಒಂದು ವಿನಂತಿ ಹಿಂಗಿನ ಬಂಡ ರವೀಂದ್ರ ಶೆಟ್ಟರು ಬಂದಿರುತ್ತೆ ನಾವು ಮಾತನ್ನು ಒಟ್ಟಿಗೆ ಪಕ್ಕ ಹೋಯಿ ಮಾತಾ ಮಾಜಿ ಅಧ್ಯಕ್ಷರಾಗಲು ಹಿರಿಯಾಕಲು ಉಪ್ಪಾಕ್ಲೇನು ಮಾತಾ ಕುಲ್ಲಾದೆ ನನ್ನ ನಿತ್ತಿಗೆ ಜೀವಮಾನವು ನಮ್ಮ ವಲಯ ಬನ್ಸಂಗೋಡು ಉಳ್ಳಾಲ ವಲಯಡೆ ಇಲೆಕ್ಷನ್ ಒಂದಿಲಕ್ಕೆ ಒಂದು ತೂಪುನ ನಮ್ಮ ಮಾತನ್ನೆಲ್ಲ ಕರ್ತವ್ಯ ಅನ್ನು ಪನ್ನೊಂದು 2 ಪಾತ್ರನು ಅಂತವೇ ಎಂತಾಯಿತು. ಕಾರ್ಯಕ್ರಮದ ಅಧ್ಯಕ್ಷ ವಯಸ್ಸನ್ನಂಚಿನ ಎನ್ನ ಪ್ರೀತಿದ ಎನ್ನ ಗೌರವದ ಜಯರಾಮಣ್ಣ ಅಂಚನೆ ದುಂಬುದ ಅವಧಿಗೆ 2020-22-10 ಎನ್ನ ಪ್ರಕಾರ ಸಂವಿಧಾನಬದ್ಧವಾದ 2021-23 ನಮ್ಮ ಪರಿಗಣನೆ ಮಲ್ಪೊಲಿ ಅವಕಾಶ ಉಂಟು. ದಯಪಂಡ ಜಿತೇಂದ್ರ ಶೆಟ್ಟಿನ ಅವಧಿ 4 ವರ್ಷ 4 ವರ್ಷ ಕರೀದಿಲ್ಲ ಕೊರೋನಾ ಕಾರಣದ್ದಾದ. ಸೊ ಎಲ್ಲೇ ಬದಲಾವಣೆಗೆ ಅವಕಾಶ ಉಂಟು ಎನ್ನ ಪ್ರಕಾರ ರೈತ ಬಗ್ಗೆ ಪಕ್ಕ ಪಾತ್ರದ ಇನ್ನಿತ ದಿನೊಟ್ಟು ನಮ್ಮ ಸುರೇಶ್ ಚೌಟ್ರು ಬೊಕ್ಕಾರ್ನ ತಂಡಗೂ ನಮ್ಮ ಬೆನ್ನೆಲುಬಾದ ಬ್ಯಾಕ್ ಬೋನ್ ಅದು ಉಂಟುದು ನಮ್ಮ
ಸಂಗೋಡು 4 ವರ್ಷ ನಮ್ಮ ಎಂಚಿನ ಕೆಲಸ ಮಲ್ತದ ಏತು ಮಂತದ ಪನ್ಪುಣ ಆಯ್ತೊಂದು ಸರ್ಟಿಫಿಕೇಟ್ ಅವು ದೇವರಿಗೆ ಸಮರ್ಪಣೆ ವ್ಯಕ್ತಿಗತವು ನಿಸ್ವಾರ್ಥವಾಯಿನ ಕೆಲಸವು ಅವು ದೇವರಿಗೆ 6 ಸರ್ಟಿಫಿಕೇಟ್ ನಂಗೆ ಬೋದು ಎಂಕ್ ದೇವರ ಲೆಕ್ಕ ಒಂದು ಸರ್ಟಿಫಿಕೇಟ್ ತಿಕ್ಕೊಂಡು ಎನ್ನ ಜೀವನಡು ನೆನಪು ದೀಪುನ ಭಾರಿ ಪ್ರೀತಿದ ವ್ಯಕ್ತಿ ಶ್ರೀನಾಥನ್ನೇ ಯಾನ್ ಆರ ಬಗ್ಗೆ ಮಸ್ತ್ ಗಾಂಭೀರ್ಯ ಜಗ್ಗನಡ ಪುರ ಪಾತ್ರನ ಇತ್ತಂದೆ ಆರು ಯಾನಲ್ಲಿ ಇದಿಲ್ಲ ನಜ್ಜಿ ಬಟ್ ಆರು ಗೌರವಪೂರ್ವಕ ಬತ್ತೇರು ಇಂಕೊಂಜಿ ಭಾರಿ ಮಲ್ಲ ಗೌರವ ಕುರಿಯರು ಯಾನ್ ಶ್ರೀನಾಥನ ಈರ್ಕೊರ್ನ ಗೌರವನು ಎನ್ನ ಸೋಕೇಶ್ ದಿಪ್ಪೆ ಶಾಲು 1000 ತಿಕ್ಕದುಂಡು ಅಂಡ ಈರ್ಕೊರ್ನ ಪ್ರೀತಿ ಈರ್ಕೊರ್ನ ವಿಶ್ವಾಸ ಎನ್ನ ಮನಸ್ಸು ನಿನ್ನಂತ ನೆನಪೊಪ್ಪು ಬಂದುಲೆ ನಮ್ಮ ಬಿಲ್ಡಿಂಗ್ ಆನಾಗ ನಂಗೆ ಕೊಂಚ ಎಲ್ಲಿಯ ನಮ್ಮಡ ಒಂಜಿ ಲೀಗಲ್ ಮ್ಯಾಟರ್ಡ್ ಚರ್ಚೆ ಇರ್ತದೆ ಅವು ಕೊನೆಗೆ ಮಾತುಕತೆ ಹಂಡ್ರೆಡ್ ಅವು ಮುಗಿದವು ಆಯ್ತು ಬೊಕ್ಕ ನಮ್ಮ ಬಿಲ್ಡಿಂಗ್ದ ಈ ಒಂಜಿ ಸೈಡ್ ನಮ್ಮ ಒಂಜಿ ಪಾಗರ ಪಾಡ್ದಿತ್ತ ಪಾಗರ ಪಾಡ್ದು ನಮ್ಮ ಲಿಫ್ಟ್ ಮನ್ಪುಣ ಸಂದರ್ಭಡು ದಯಪಂಡ ಚಂದ್ರಸನ್ನೆ ಪಂಡೇರು ಸತ್ಯ 2 ನಿಮಿಷ ಪಾತ್ರೋಡು ದಯಪಂಡ ಈ ನೆತ್ತ ಗ್ರೌಂಡ್ ಮಣ್ಣದು ಬತ್ತನ ಮಿತ್ತುಪ್ನ ಟ್ರಸ್ ಮುಟ್ಟದ ಸಂಬಂಧ ಎಂಕುಂಡು ಎನ್ನ ಮನಸ್ಸುಗುಂಡು ಎನ್ನ ಹೃದಯಗುಂಡು ಆದಿಷ್ಟು ಪಂಪೆ ದಯಪಂಡ ನಂಗೆ ಒಂಜಿ 2 ಫೀಟ್ ಜಾಗ ಬೋಡಿತ್ತು ದಯಪಂಡ ಲಿಫ್ಟ್ ನಮ್ಮ ಕೈತಲ್ಲಿ ಉಂಟೆ ರೋಡ್ ಮಾರ್ಜಿ ನಿಕ್ಲಿಪುರ ಗೊತ್ತುಪ್ಪು ಆ ಸಂದರ್ಭಡು ಖಾಲಿ ಯಾನೊಂದು ಶ್ರೀನಾಥನ್ನ ಹೋಗಿ ಫೋನ್ ಮಂತೆ ಶ್ರೀನಾಥನ್ನ ಯಾನಿದ್ದ ಫೋನ್ಗೆ ಏನು ವಿಚಾರ ಆಗ್ತದೆ ಅಂಡ ವಿವೇಕಣ್ಣನ ಒಟ್ಟಿಗೆ ಇತ್ತದೆ ಯಾನಾರೆ ಫೋನ್ ಅಂತೆ ವಿವೇಕನ್ನೇ ಪಾತಿರ್ತೀರು ಯಾ ಪಂಡ ಶ್ರೀನಾಥನ್ನ ಒಂಜಿ ಬಾರಿ ಮಲ್ಲ ಸಾಕಾರ ಎಂಕಲು ಮುಂದುವರಿದ ಆಗ್ತದೆ ಬೊಕ್ಕ ನನ್ನ ಬಿಲ್ಡಿಂಗ್ ಅಂಚಿ ನೂಕೆರ ಪೂಜಿ ಎಂಕಲ ಕಂಪೌಂಡ್ ಒಂದು ಎತ್ತದೆ ಎಂಕಲು ಚೂರು ಅಂಚಿ ಪಾಡುವ ಒಂದೇ ಒಂಜಿ ಪದ ವಿರೋಧ ಪಾತ್ರಂದೆ ಎಸ್ ಮಲ್ಪುಲ ಅನ್ಕೊಂಡೆ ಎನ್ನ ಯಾನು ವಿವೇಕಾನಂದ ಪ್ರತಿ ಸರಳ ಬಣ್ಣ ಪಂಪೆ ವಿವೇಕಾನಂದ ಪುರುಷೋತ್ತಿನ ಶ್ರೀನಾಥನಡ ಪೊಕ್ಕಡೆರ ಒಂಜಿ ಕುಲ್ದು ರೊಕ್ಕ ಭೀಮ ಪಾತ್ರೆದ್ದು ಬರ್ತಾನೆ ದಯಪಂಡ ಆ ಮನಸ್ಸು ಆ ಮನಸ್ಥಿತಿ ಆ ಪ್ರೀತಿ ಅವು ಸಮಾಜದ ಬಗ್ಗೆ ಇತ್ತಿನ ಕಳಕಳಿ ಆದ್ರೆ ನಮ್ಮ ಮಾತೃ ಸಂಘದ ಮಾಜಿ ಅಧ್ಯಕ್ಷರಾದು ಆರ್ನ ಜವಾಬ್ದಾರಿ ಆರ್ನ ಕಳಕಳಿನೇ ನಿಭಾಯಿಸ್ತಿರಂದ ಆರ್ನ ಮನಸ್ಸುಡುಪ್ಪು ಅಂಡ ನಂಗೆ ಗೊತ್ತುಂಡು ನಂಗೆ ಆರೆ ನಮ್ಮ ಸಮಾಜಗೂ ಉಳ್ಳಾಲ ವಲಯ ಕೊರ್ನೊಂಜಿ ಪ್ರೀತಿ ನಿರಂತರ ನೆನಪು ದೀಪೆ ಆರೆ ಗೌರವ ಕುರಿಯರು ದಾಯಕ್ ಗೊತ್ತಿಜ್ಜಿ ಆರೆಗ್ ಈ ಬೊಕ್ಕ ಎಂಕಲ್ದ ಬೇತೆ ವಿಚಾರ ಒಂಜಿ ದಿನ ಚರ್ಚೆ ಆಗ್ತಿಜ್ಜಿ ಒಂಜಿ ಕಾರ್ಯಕ್ರಮದ ಒಟ್ಟಿಗೆ ತೆಗಿತಾರೆ ಎಂಕಲ್ ಪಾತಿರ್ದ ಬೇತೆ ದಾಲಜ್ಜಿ ಈರ್ನ ಪ್ರೀತಿನ ಎಂಕ್ ಉಳ್ಳಾಲ ವಲಯದ 14 ಗ್ರಾಮದ ಮಸ್ತ್ ಜನ ಕೆಲವರು ಒಪ್ಪುದುಪ್ಪಾಯಿರು ಬೇಜರಿಜ್ಜಿ ಒಪ್ಪಿನಕ್ಕಲು ಅವು ಎಂಕ್ ಕೊರ್ನ ಒಂಜಿ ಬಾರಿ ಮಲ್ಲ ಗೌರವ ಪ್ರೀತಿಯಿಂದ ಇರೇನೆ ಅಂತ ಎತ್ತೊನ್ನೆ ಅಂಚೆನೆ ಬಂದುಲೆ 4 ವರ್ಷದ ಅವಧಿಡು 4 ವರ್ಷದ ಪ್ರತಿ 365x4 ಪ್ರತಿ ದಿನಲ ನೆತ್ತ ಬಗ್ಗೆ ಚಿಂತನೆ ಮಂತದೆ ಕೆಲಸ ಮಂತದೆ ಹೋರಾಟ ಮಂತದೆ ಎಡ್ಡೆ ರಿಸಲ್ಟ್ ಕೊಡ್ತೆ ವಿವೇಕಾನಂದನ 100ಕ್ಕೆ 100 ಪ್ರೀತಿ ವಿಶ್ವಾಸ ಓರಿತಿದೆ ಇನಿಲ ವಿವೇಕಾನಂದ ಒಂಜಿ ಯಾನ ವಿಷಯ ಪಂಡ ಸುರೇಶ್ ಶೆಟ್ಟಿ ಅವಧಿಡು ವಿವೇಕಾನಂದ ಇಂಚಾವಡು ಪಂಡ ಅವು ಗೋವು ಕೆಲಸವನ್ನ ಯಾನ್ ವಿವೇಕಾನಂದ ಮನ್ಪೆ ವಿಶ್ವಾಸ ಉಂಟು ದಯಪಂಡ 6 ಕಣಕ್ಕು ಕೊರ್ನ ಕಾಸು ಆಯ್ತು ಒಂಜಿ ಪೈಸೆ ವ್ಯರ್ಥ ಒಂದು ಲೆಕ್ಕ ಸಮಾಜಕ್ಕೂ ನಮ್ಮ ಕಟ್ಟಡಗೂ ವಿನಿಯೋಗ ಮಲ್ತದೆ ಒಂಜಿ ದಿನ ಪಂಡೇರು ಜಿತೇಶ್ ಶೆಟ್ಟಿ ಇಮ್ಮಿಡಿಯೇಟ್ ಎಲ್ಲ ಬಯ್ಯನಾಗ ಬ್ಯಾಂಗ್ಳೂರು ಬರಡು ನಂಗೆ ಕಾರಣ್ ಶೆಟ್ಟಿ ಒಂದು ಅಪಾಯಿಂಟ್ಮೆಂಟ್ ಇದೆ ನಮ್ಮ SM ಶೆಟ್ಟಿ ಕಂಪನಿದ ಆರೊಂದು ಡೈರೆಕ್ಟರ್ ಇತ್ತೇರು ಇತ್ತೀಚೆಗೆ ತೀರ್ಥ ಪೋಯಿನಂಚಿನ ಆರನ್ ಶೆಟ್ಟಿ ಆರನ್ ಒಂಜಿ ಮೀಟ್ ಆಯ್ಕೊಂಡು ಇಮ್ಮಿಡಿಯೇಟ್ ಬರಡು ಯಾನು ಒಂಜಿ ವರ್ಡ್ ಆಡ ರಿಟರ್ನ್ ಪ್ರಶ್ನೆ ಪಾಡ್ತಿ ಜಯರಮಣ್ಣ ಯಾನು ಇಮ್ಮಿಡಿಯೇಟ್ ಎನ್ನ ಆಫೀಸಿಗೆ ಆನ್ಲೈನ್ ಕೂಲ್ದು ಯಾನೊಂಜಿ ಫ್ಲೈಟ್ ಟಿಕೆಟ್ ಬುಕ್ ಮಲ್ತೆ ಮನದನಿ ಕಾಣಿಗೆ ಫೋನ್ ಒಂದು ಕೊಂಡೇರಿ ಮರೆಯ ಆದ ಫಿಟ್ನೆಸ್ ಇಜ್ಜಿಗೆ ಈ ಬರ್ತ್ಮೆಂಟ್ ಕ್ಯಾನ್ಸಲ್ ಮಾಡ್ಬೋದು ಬಂದುಲೆ ಈ ಮಟ್ಟಗೂ ಎಂಕುಲು ಆ ಟಿಕೆಟ್ 1,000 ರೂಪಾಯಿ ಕ್ಯಾನ್ಸಲ್ ಆಂಡು ವಾಟೆ ಕ್ಲೋಸ್ ಆದ ಮ್ಯಾಟ್ರ್ ನಿಖಲ ಗಮನ ಪಂಪೆ ನೀನು ಓವು ಸಂಜೀವನ ಅಕೌಂಟ್ ಅಂತ ತೋಜಾದಿಜಿ ನಿಖಲ ಗಮನ ಪಂಪುನಿ ಅವು ಎಂಚ ಪಂಡ ಎನ್ನ ಯಾನ ಪಂಡದ ಕೆಲಸ ಮಲ್ತೆ ದಾಯ ಪಂಡ ಅಧ್ಯಕ್ಷ ಗಾದಿ ಪಂಡ ಆತ ಜವಾಬ್ದಾರಿ ಉಂಡು ಅವು ಆಯನ ಅವಧಿ ಮುಗಿನಾಗ ಆಯನ ಜವಾಬ್ದಾರಿ ಮುಗಿ ಉಂಡು ಎಂಕ್ಲಿಗೆ ಪೂರ ಗೊತ್ತುಂಡು ಡಾಕ್ಟರ್ ಪಂಡೆ ಯಾನು ಜವಾಬ್ದಾರಿ ದೆತ್ತನೆ ತುಂಬು ಡಾಕ್ಟರ್ ನಡೆ ಹೋದಾರ್ನ ಕಾರ್ ಬರ್ತದೆ ಯಾನು ಜವಾಬ್ದಾರಿ ದೆತ್ತಂದಿನಿ ಎಂಕ ನೆನಪುಂಡು ಬೊಕ್ಕ ಎಂಕುಲು ಯಾನ ಎನ್ನಾಂದು ಪನ್ಪುನ ಜಾಗೆಡ್ ಎಂಕುಲಿಜ್ಜ ಎಂಕುಲು ಮೂಲು ದಾದ ಮಲ್ತದನ ನೆದ್ದು ಹೆಚ್ಚಿಗೆ ನನಂಜಿ ಕರೆಕ್ಟ್ ಮಲ್ತದ ನಿಕ್ಲೆ ತೋಜವ ಅವು ಶಕ್ತಿ ಆ ದೇವರನ ಆಶೀರ್ವಾದ ನಂಕುಂಡು ಆ ನಿಯತ್ತುಂಡು ಆ ನಿಘಂಟುಂಡು ಅವು ಖಂಡಿತವಾದ ನಾವು ಮಲ್ಪ ಭಾರಿ ಖುಷಿಡು ಭಾರಿ ಪ್ರೀತಿಡು ಗೌರವಸ್ತಿ ಯೋಗ್ಯತಾವಂತ ವ್ಯಕ್ತಿನ ಅಧ್ಯಕ್ಷ ಆತೇರಿ ಆರ್ನ ಇಡೀ ತಂಡಗೂ ನಮ್ಮ ಮಾತೆಲ್ಲ ಸಹಕಾರ ಮಲ್ಪುಗ ಹೆಚ್ಚಿಗೆ ಪಾತೆರುಜಿ ಮಾತೆರೆಗಳ ನಿರಂತರ ಚೌಟೆರೆ ನೀವು ಎಂಕ್ಲೆ ಲೆಪ್ಪೊಚ್ಚಿ ಏನನ್ನ ಲೆಪ್ಪೊಚ್ಚಿ ಶಾಂತಿನ ಲೆಪ್ಪೊಚ್ಚಿ ಚಂದ್ರಸನ್ನ ಲೆಪ್ಪೊಚ್ಚಿ ಡಾಕ್ಟರ್ ಲೆಪ್ಪೊಚ್ಚಿ ಕೆಲಸ ಮತ್ತೊಂದು ಪೋಲಿ ದಾದಾನ್ನ ನಿಕ್ಲಿಗೆ ಸಹಕಾರ ಬೋಡ್ಡ ಮಾತ ರೀತಿ ಇಡ್ಲ ದುಡ್ಡುದ್ದು ಬತ್ತಿನ ಎಂಕಲ್ನ
ಉಪಸ್ಥಿತಿ ಮುಟ್ಟಲ ಇಂಕಲ್ ಸಹಕಾರ ನಿಖಲೆ ಕೊರ್ಪ ಬೊಕ್ಕ ನಿಖಲ ಓ ಕೆಲಸಗಳೇ ಇಂಕಲ್ ಕೈ ಆಡಿಸಿದ ಮಾಜಿ ಅಧ್ಯಕ್ಷರ ನಕಲಾಡು ಎನ್ನ ಟೀಮದ ಪದಾಧಿಕಾರಿ ನಕಲ ಸಮೇತ ಎಂಕಲು ಕೈ ಆಡಿಸಿದ ನಿಖಲ್ ಎಡ್ಡೆ ಕೆಲಸ ಮಂತೊಂದು ಪೋಲೆ ಎಡ್ಡೆ ಟೀಮ್ ಉಂಡಿರ್ನ ಎಡ್ಡೆ ಅನುಭವದ ಕೊಳ್ಳಿರಿ ಎಂಕಲೆದ್ದು ಜಾಸ್ತಿ ಶಕ್ತಿವಂತ ಟೀಮ್ ಈರಡ ಉಂಡು ಈರೆಗೆ ಪೂರ್ಣ ಸಹಕಾರ ಕೊಡ್ಪ ವಾ ಸಾರ್ಥಂ ದುಮ್ಮಲ ತೋಜಾದ ನನಲ ತೋಜಾವನ ಅಗತ್ಯಲ ದೇವರ ನಂಗೆ ಇಜ್ಜಿ ದೇವರ ನಂಗೆ ಬಾಕಿದ ಕಡೆ ಮಸ್ತ್ ನಿಖಲ್ನ ಆಶೀರ್ವಾದ ಕೊಡ್ತೇವೆ ಐನ್ ಪೊರ್ನುಡು ಮುಂದುವರಿಯರ ನಿಖಲ್ನ ಆಶೀರ್ವಾದ ದೆತ್ತೊಂದು ರೆಡ್ ಪಾತ್ರ ಉಂಟು ಕೊರಗಜ್ಜನ ಕುಲಜ್ಜನ ನೆನೆತೊಂದು ಅಂಜನೆ ಈ ಸ್ಥಳಟ್ಟು ಪುನಃ ಅಯ್ಯಪ್ಪ ಸ್ವಾಮಿ ಅಂಜನೆ ಮಾಗನ ದೇವರೇನ ಸೋಮನಾಥ್ ದೇವರನ್ನ ಮನವರಿಕೆ ಮಲ್ತೊಂದು ನಮ್ಮದಿನ ದೇವರನ್ನ ಮನಸ್ಸಿಗೆ ನೆನೆತೊಂದು ಇದು ಈ ಪದಗ್ರಹಣ ಸಮಾರಂಭಡು ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಎಲ್ಲ ಹಿರಿಯರಾಯಿನ ಜಯರಾಮ್ ಶೆಟ್ರೆ ಅಂಜನೆ ದುಂಬದ ಮಾಜಿ ಅಧ್ಯಕ್ಷರಾಯಿನ ಜಯರಾಮ್ ಶಾಂತಿರೆ ಡಾಕ್ಟರ್ ಜಯಪಾಲ್ ಶೆಟ್ರೆ ಚಂದ್ರಸಾಧ್ಯಂದರೆ ಜಿತೇಂದ್ರ ಶೆಟ್ರೆ ಅಂಜನೆ ಎಲ್ಲ ನೂತನವಾದ ಪದಗ್ರಹಣ ಮಂದನ ಎಲ್ಲ ಪದಾಧಿಕಾರಿಗಳು ಅಂಜನೆ ನಿರ್ಗಮಿತ ಪದಾಧಿಕಾರಿ ಅಂಜನೆ ವೇದಿಕೆದ ಎಲ್ಲ ಮಿತ್ರರಾಯಿನ ರಾಧನ್ನ ಪುತ್ರರನ್ನು ಮಾಡುತ್ತೇ ಹೋಗು ಆವಡೆ ಇಲ್ಲಿ ವೇದಿಕೆದ ದುಂಬು ಪುನಃ ಮಸ್ತ್ ಹಿರಿಯರುಳ್ಳರು ಶ್ರೀನಾಥ್ ಹೆಗ್ಬೇರುಳ್ಳರು ಸೀತಾರಾಮ್ ಶೆಟ್ಟಿ ಉಳ್ಳರು ರವೀಂದ್ರ ಮಾಸ್ಟರ್ ಉಳ್ಳರು ರಮಣಾ ಶೆಟ್ಟಿ ಉಳ್ಳರು ಅಂಜನೆ ಮಸ್ತ್ ಹಿರಿಯರ ಮಕ್ಕಳು ಈ ಸಭೆಗೆ ಬೈದಾರು ನಿಖಲೆಗೆ ಮಾತ ಸೋಲ್ಮೇಲೆ ಸಂದ ಒಂದು ಇದಕ್ಕೆ ಈ ಪದಗ್ರಹಗಳು ಎರಡು ಅಧ್ಯಕ್ಷ ಗಾದಿಗೆ ಕೊಡುತ್ತದೆ ಉಂಟಾಯರು ಯಾರು ನೂತನ ಅಧ್ಯಕ್ಷ ಅಲ್ಲ ಈ ಸಂಘಡು ಅಲ್ಪಕಾಲ ಯಾರು ಬೆಂತಿದೆ ಎನ್ನ ತಿದ್ದಿ ತೋರ್ದಲ ಮಾಮಲ ಶೆಟ್ಟಿ ಈ ಸಂಘ ಸ್ಥಾಪಕರಿ ಅವು ಆರ್ನ ಇಲ್ಲಿ ನಮ್ಮ ಹಿರಿಯತನದ ಮೇಲೆ ಯಾರು ಇಲ್ಲಿ ಇದ್ದೇನಲ್ಲ ಇದು ಮನವರಿಕೆ ಮಂತೊಂದು ಆರು ಕಟ್ಟುವಂದಿನ ಸಂಘಡು ಯಾರೊಂದು ಅಧ್ಯಕ್ಷ ಆದ ಇಲ್ಲಿ ಈ ಸಮಾರಂಭಡು ಪದಗ್ರಹಣ ಮಲ್ತೊಂಡೆ ಅವನ್ನ ಹೆಂಗೆ ಒಂದು ಬಾರಿ ಹೆಮ್ಮೆ ಅವನೊಂದು ನಮ್ಮಲ್ಲಿ ನಂಗೆ ಅಧಿಕಾರದ ಆಸೆ ನಿಜವಾಗಲ್ಲ ರವೀಂದ್ರ ಶೆಟ್ಟಿ ಇಲ್ಲಿ ಪಾತ್ರ ಬಂದೇರು ನಮ್ಮ ಸಮಾಜಡು ಓಟ ಆದ ಅಧ್ಯಕ್ಷ ಆರ್ಯದಲ್ಲಿ ಅವಿರೋಧವಾದ ಆಯ್ಕೆ ಅವಡೋದು ಖಂಡಿತ ಸರಿ ನೀನು ಯಾನು ದುಂಬೆ ಪ್ರತಿಪಾದನೆ ಮಲ್ತಿನೇ ಐಕೋಸ್ಕರ ಯಾನು ಮಾತಾಡಲಿಕ್ಕೆ ಇರೋದಿಲ್ಲ ಬೈದಿನೇ ಆಂಡ ಈ ವಿಷಯ ಇದಕ್ಕೆ ಬಿಡುವುದಲ್ಲಿ ನನ್ನ ನಿಟ್ಟಿಗೆ ಈ ಸಂಘದ ಅವಿರೋಧ ಆಯ್ಕೆ ಆಡು ಹೊಸ ಜನಗಳಿಗೆ ಹೊಸ ಗ್ರಾಮಗಳಿಗೂ ಅವಕಾಶ ಕೊರಡು ನಮ್ಮ ದುಂಬಾತನ ಅಧ್ಯಕ್ಷಗಳು ನೆಟ್ಟು ಪಿರವಂತೋಡು ನನ್ನ ಹೊಸತಾದ ಬರ್ಪಣಗಳಿಗೆ ಅವಕಾಶ ಬಂತು ಕೊರಡು ಒಂದು ವೇಳೆ ದುಂಬದ ಅಧ್ಯಕ್ಷಗಳಿಗೂ ನೆಟ್ಟಿ ಅಧ್ಯಕ್ಷ ಆದ ಅಪೇಕ್ಷೆ ಆಗ್ತದಂಡ ಅವಿರೋಧ ಆಯ್ಕೆ ಆಗ್ತದಂಡ ಹಾಗೆ ಸಮ್ಮತಿ ಕೊರಡು ದಯಪಂಡ ನಮ್ಮ ಬಂಟ ಸಮಾಜ ಬಿಡುವುದು ಮಾತುಗಳ ಅಧ್ಯಕ್ಷ ಗಾದಿಗೆ ತಿಕ್ಕುಡುಂದಾತು ಆಗ ಏನು ಅರ್ಹದಲ್ಲಿರ ಅಕ್ಲೇರ್ದು ಅಧ್ಯಕ್ಷ ಸ್ಥಾನ ತಿಕ್ಕುಡು ಅಕ್ಲೇರ್ದು ಎಡ್ಡೆ ಕೆಲಸಗಳು ನಮ್ಮ ಬಂಡೆ ಸಂಘದ ಆವಡನ್ನು ಪರಪಡ ನಿಷ್ಠೆ ಆವರಣದಲ್ಲೇ ಬಂದಿದೆ ಜಯರಾಮ್ ಶಾಂತಿರು ಹೋಗಿ ಬಂದಿರಿ ನೀನು ಈ ಸಂಘಡು ಎಡ್ಡ ರೀತಿಯಲ್ಲಿ ನೆನಪು ಪೋಲೆ ಸುರೇಶ್ ಹೊರಟರೆ ಖಂಡಿತ ಜಯರಾಮನ್ನ ನಿಖಿಲ ಮಾತ ಹಿರಿಯಕ್ಕಳ ಆಶೀರ್ವಾದ ಅಂಜನೆ ನಿಖಿಲ ಮಂದಿನ ಕೆಲಸದ ಅನುಭವಗಳು ನನ್ನ ಜೊತೆಂದು ಹಿರಿಯಕ್ಕಳ ಪಾತ್ರಗಳು ನೀರನ್ನೇ ಈ ಸಂಘದ ಅಭಿವೃದ್ಧಿ ದೃಷ್ಟಿಯಲ್ಲಿ ಯಾರು ಬೆಂಟೆಯನ್ನು ತಂಡದ್ದು ನಿಖಲೆ ಭರವಸೆ ಕೊಡೋದು ಬಂದಲೆ ಎಡರ್ದಾಲ ಯಾರು ಬಾರಿ ಮಲ್ಲ ತಿರುನಾಯಲ್ಲಿ ಯಾರು ನಿಖಲ ಪಾತ್ರ ಇದ್ದಿ ಯಾರು ತಿರಿನ ಕಮ್ಮಿ ಆದುತ್ತಾರೆ ಯಾರು ಗೊತ್ತಿದ್ದಿಲ್ಲ 5 ನಿಖಲೆಯರಿಗೆ ತಿರುಪಾಲೆ ಆ ರೀತಿಯ ಪೋಡು ಪಂಡದ ಮಾರ್ಗದರ್ಶನ ಮಲ್ಪಲೆ ಖಂಡಿತ ಈ ಸಂಘದ ನೆಟ್ಟು ಎನ್ನೆಲ್ಲ ಒಂದು ಕೊಡುಗೆ ಇಂಚಿನ ಉಣ್ಣುವುದು ಪಂಡದ ಉತ್ಪಾದಕರ್ತ ಬಂದಿದೆ ಇനി ಈ ಸಂಘ ಕಟ್ಟಡ ಆತನು ಕಟ್ಟಡ ಹಣಲ್ಲ ನಮ್ಮಂತ ಸಾಲೋಡಿಲ್ಲ ಈ ಸಾಲನು ದುಂಜಾದು ನನಗೆ ಬೋಳಾಯಿನ ವ್ಯವಸ್ಥೆ ಇಲ್ಲ ಅವಳು ಒಂದು ನನಗೆ ಜನರೇಟರ್ದ ವ್ಯವಸ್ಥೆ ಇದ್ದು ಒಂದು ಲಿಟ್ಟದ ವ್ಯವಸ್ಥೆ ಅರ್ಧಡುಂಡು ಮೇಲು ಮಾತ್ರ ಪೂರೈಕೆಯಲ್ಲಿ ನಮ್ಮ ಈಡೇರಿಸಾದು ನಮ್ಮ ಸಮಾಜಡು ಅತಿ ಹಿಂದುಳಿದ ತನ್ನ ಬಗೆ ಬಡತನ ಉಡುಪಿನ ಜನಗಳಿಗೆ ನಮ್ಮರ್ದು ಇದು ಸಹಾಯವನ್ನು ಮಲ್ಪನ ಜನಕ್ಕೆ ಅವಕಾಶ ದೇವರು ಒದಗಿಸಿಕೊಡೋದು ಬೇಡೊಂದು ಅವಕಾಶ ಒಂದರ ಮಲ್ಪೊಂದು ಇನ್ನ ಪಾತ್ರನು ಉಂಟ ಒಂದು ಇದು ಬಂದಿದೆ ಬಂಟರೆ ಸಂಘ ಉಳ್ಳಾಲ ವಲಯದ
ಹೊಸ ಅಧ್ಯಕ್ಷರನ್ನ ಪದಗ್ರಹಣ ಕಾರ್ಯಕ್ರಮ ಭಾಗವಹಿಸಿದ ವೇದಿಕೆ ಪುನ ಮಾತ ದುಂಬುದ ಅಧ್ಯಕ್ಷರನಕಳೆ ಇತ್ತೆದ ಹೊಸ ಪದಾಧಿಕಾರಿನಕಳೆ ಆತ್ಮೀಯ ಸಮಾಜ ಬಾಂಧವರೇ, ಸುರೇಶ್ ಚೌಟ್ರಿ ಮಾತಿರನ್ನ ಒಟ್ಟು ಸೇರ್ಸಾದ ಸಮಾಜದ ಒಗ್ಗಟ್ಟನ್ನು ಅಭಿವೃದ್ಧಿನ ಮನ್ಪನ್ನು ಪಂಡೇರು. ರವೀಂದ್ರ ಶೆಟ್ಟಿ ಅವರ ಪಾತ್ರ ಬಂಡೇರು ನಮ್ಮ ಸಮಾಜ ಉಡಿತಿನ ಇತರ ಬಾಕಿ ದಕ್ಲೆಯನ್ನ ಸಮಾಜ ಉಡಿತಿನ ಕಡುಬಡಗರ್ನಕ್ಲೆಯನ್ನ ಒಟ್ಟಿಗೆ ಸೇರ್ಸಾದ ನಮ್ಮ ದುಮ್ಮಿಕೊಂಡು ಪೋಡು ಪಂಡಿತು. ಹೆಂಗ್ ನೆನಪಾಕೊಂಡು 1969ನೇ ಇಸವಿ ಯಾನು ಜನಸಂಘದ ಕಾರ್ಯದರ್ಶಿ ಆದಿತ್ತೆ. 5 ಬೊಕ್ಕ ಯಾನು MLA ನೆಟ್ಲು ಯಾನೇ ಪ್ರಧಾನ ಕಾರ್ಯದರ್ಶಿ ಆದಿತ್ತೆ. ಮಸ್ತ್ ಜನ ನಾನು ಪ್ರಶ್ನೆ ಬರ್ದಿತ್ತೀರಿ, ಸಮಾಜಗೂ ನಿಖಲ ಜಾತಿ ದಕ್ಕನ ಕೊಡುಗೆದಾಯ್ತಾ ಬಂದು. ಶ್ರೀನಾಥ್ ಹೆಗಡೇರಿ ಹೊಸ ಅಧ್ಯಕ್ಷರಿಗೆ ಮೊಂಡಾಸ್ ಕಟದು ಗೌರವ ಸೂಚಿಸೇರಿ ನಮ್ಮ ಸಮಾಜದ ಒಂದು ರಿವಾಜಿ ಕೆಳದಿ ಅರಸೇರ್ನಕ್ಲನ ಕಾಲುರ್ದಿಂಚ ಜೈನರ್ನಕ್ಲನ ಅರಸೇರ್ನಕ್ಲ ಕಾಲದಿಂಚ ನಮ್ಮ ಪ್ರಾಬಲ್ಯವನ್ನು ಅಂಚಾದ ಪಣನಿತ್ತೇರಿ ನಿಖಲ ಜಾತಿ ದಕ್ಕಲ ನಿಖಲ ಸಮಾಜ ದಕ್ಕಲು ಈ ಸಮಾಜಕ್ಕೂ ದಾದ ಕೊಡುಗೆ ಕೊಡ್ತೇರು ಪಂಪಣಿಗೆ ಇಲ್ಲಿ ನಮ್ಮ ಸಮಾಜದ ಮಾತಾ ದುರ್ವಿನೆಲ್ಲ ಸಮಾಜಡು ರಾಜಕೀಯವಾಡು ಶೈಕ್ಷಣಿಕ ಕ್ಷೇತ್ರ ಆವಡು ವೈದ್ಯಕೀಯ ಕ್ಷೇತ್ರ ಆವಡು ಮಸ್ತ್ ಕೊಡುಗೆ ಕೊಡ್ತಾನೆ. ಅವೇ ಆದಿಪ್ಪೆರೆಯಾರು, ಆಸ್ಪತ್ರೆ ಆದಿಪ್ಪೆರೆಯಾರು, ಶಾಲೆ ಆದಿಪ್ಪೆರೆಯಾರು, ರಾಜಕೀಯ ಕ್ಷೇತ್ರ ಆವಡ್ಪೆರು ನಮ್ಮ ಖಾಲಿ ಆತಕ್ಕೆ ಮಾತ್ರ ಸೀಮಿತವಾದಿತ್ತನತ್ತೆ. ಅಂದ್ರೆ ಅದು ಎನ್ನ ವಿನಂತಿದಾಯ್ತಾ ಬಂದ ಅಂದ ಮಸ್ತ್ ಜನ ಕಡುಬಡದರು ರವೀಂದ್ರ ಶೆಟ್ಟಿ ಬಂಡ್ಲೆಕನ್ನೇ ಸರ್ವಮನ್ ಪೌಡು ನಮ್ಮ ಗ್ರಾಮಡು ಸಮಿತಿ ಉಂಟು. ನಮ್ಮ ಸಮಾಜದ ವ್ಯವಸ್ಥೆ ಇಂಚ ಏಟು ಮಲ್ಲಾಕುಳ್ಳರ ಏಟು ಶ್ರೀಮಂತರುಳ್ಳರ ಆತೇ ಕಡುಬಡವರ್ನಗಳು ಯಾನ್ ಕಾಂಡ ಎಗಡು ಬನ್ನಾಗ ಮೂಳು ಕಾರ್ಯಕ್ರಮ ಪೊಣ್ಣು ಶ್ರೀತ ಭೂಶಾಲ್ನ ಪುದರು ಭಗವತಿಗೆ ಮಂತೊಂದಿತ್ತೇರಿ ಹೆಮ್ಮೆ ಹೆಮ್ಮೆ ಅಪ್ಪುಂಡು. ಆಕೆಲ್ಲ 10th ಸ್ಟ್ಯಾಂಡರ್ಡ್ ಬಂದಿರ ನಮ್ಮೇರಿ ಅಲ್ಲ ಕೊಡುಗೆ ಅಪಾರ. ಕಲೆ ಸಾಹಿತ್ಯ ಸಂಗೀತ ಈ ತರ ಕೆಲಸ ಮಾಡ್ಕೊಳಕ್ಕೆ ಮಸ್ತ್ ಜನ ಉಂಟು. ಅಂತ ನಮ್ಮ ಇನ್ನು ತಿರಿಯು ನೋಡು ಸರ್ವಮನ್ ಬೋರ್ಡ್ ಬಂದ ಆ ಥರ ಎಲ್ಲ ಆಗ್ಬೋದು. ರಾಜಕೀಯ ಕ್ಷೇತ್ರ ಆವಾಡು, ಸಾಮಾಜಿಕ ಚಟುವಟಿಕೆ ಆವಾಡು ಕೆಲಸ ಮಾಡ್ಕೊಳಕ್ಕಳು ಕಡು ಬಡವರು ಉನೇರ ದಾಂತನಕ್ಕಳು ಅಕಲಿಗಿದಾಯ್ತಾ ಅಕಲಿ ಮಾತಾಡ್ತಿತ್ತು ನಮ್ಮ ಮುಂಚೆ ಕಾರ್ಯಕ್ರಮ ಮಾಡ್ಕೊಡಕ್ಲಿ ಪಾಪದ ಮಿತ್ಕೊಂಡು ಬರುಡು ಪ್ರತಿಭಾವಂತರನ್ನಕ್ಲೇನೆ ನನೊಂಜಾತ ದುಮ್ಕೊಂಡು ಹೋಗ್ಬಿಡ ಸಾಧನೆ ಕೆಲಸ ನಮ್ಮ ಸಂಘಡು ಆಂಡ ಅವನಿಗೆ ಶಾಶ್ವತವಾಗಿ ಸೇವೆ ಹಾಕೊಂಡು ಆ ದೃಷ್ಟಿಡಿ ಹೊಸ ಅಧ್ಯಕ್ಷರು ತನ್ನ ಪದಾಧಿಕಾರಿನಕ್ಲೆ ಒಟ್ಟಿಗೆ ಸೇರ್ಸಾದ್ ನಮ್ಮ ಕೆಲಸ ಮಾಡ್ಕೊಡದೆ ನನ್ನ ವಿನಂತಿ. ಇವನ್ ಆರವ ಎನ್ನದೇ ಇವ ನಮ್ಮವ ನಾವು ಅಂಚನ್ನ ಮಾತ್ರ ಹಾಕೊಂಡು ಉಳ್ಳವರು ಶಿವಾಲಯವ ಕಟ್ಟಿದರು ನಾನೇನು ಮಾಡಿದ್ದೇನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕೆಲಸವೇ ಅಂತ ಬಂತೀರಿ. ಅಂಚ ನಮ್ಮನೇಲಿ ನಾಯಕರು ನಮ್ಮನೇ ಸಮಾಜ ಉದ್ಧಾರಕ್ಕೇರಿ ನಮ್ಮ ಸಮಾಜದೇ ಪ್ರಾರಂಭ ಮಾಡ್ಪುಗ ಬೇತ ಸಮಾಜದಿಂದ ಒಟ್ಟಿಗೆ ಸೇರ್ಸಾಗ ಒಂಜೆತ್ತು ವಿವಿಧತೆಯಲ್ಲಿ ಏಕತೆ. ನಮ್ಮ ಹಿಂದೂ ಧರ್ಮಡು ಬೇತೆ ಜಾತಿ ಪಂಥ ಮಾತ ಉಂಡಂದು ಅಗ್ಲೆನ್ನ ಮಾತರನ್ನ ಒಟ್ಟಿಗೆ ತೆತ್ತನ್ನ ಆ ಒಂಜಿ ಹೃದಯ ಶ್ರೀಮಂತಿಕೆನೆ ನಮ್ಮ ದೀವೊಂದು ನಮ್ಮ ಕೆಲಸ ಮಾಡ್ಪುಗ ಯಾಕಂದ್ರೆ ನಮ್ಮ ಕಾರ್ಯಕ್ರಮ ದೀಪ ಪೊತ್ತಾದ ಕಾರ್ಯಕ್ರಮ ಉದ್ಘಾಟನೆ ಅಂಡೆ ಹಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ಓಡಿಸ್ತೇನೆ ಎಂಬ ಜಿದ್ದಿನಿಂದ ಅಲ್ಲ. ಹಣತೆ ಇರುವಷ್ಟು ಕಾಲ ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಲೆಂದು ಹಣತೆ ಆರಿದ ಮೇಲೆ ನೀನು ಯಾರು ನಾನು ಯಾರು ಕವಿ ಶಿವರುದ್ರಪ್ಪರನ್ನ ಕವನ ಅಂಚಾದ ಈ ಕಾರ್ಯಕ್ರಮ ದೀಪ ಬಳಗ ಉದ್ಘಾಟನೆ ಆದ ಬಂದ ನಾವು ಮಾತಾಡಲ ಇತ್ತದು ಒಟ್ಟಿಗೆ ಅದು ಒರಿಯಾದ ಮೋನೆ ತಗೊಂಡು ನಮ್ಮ ಸಮಾಜನ ಗಟ್ಟಿ ಮನ್ಪುಗ ಆಯ್ತು ಒಟ್ಟಿಗೆ ಇತರ ಸಮಾಜದಕ್ಲೆನ್ನ ಒಟ್ಟಿಗೆ ಜೊತೆಗೆ ಸೇರಿಸಿಕೊಂಡು ನಾಯಕತ್ವದ ಗುಣ ನಮ್ಮಡ ಉಂಡು. ದುಂಬುದಿಂಚೆ ಬತ್ತಿತ್ತು ನಾವು ಪರಂಪರಾಗತವಾದ ಬತ್ತಿತ್ತು ಈಗಾಲ ಹೊಸತತ್ತೆ ನಾಯಕತ್ವದ ಗುಣ ಬಂಟ ಸಮುದಾಯದಗಳಿಗೆ ದುಂಬುದಿಂಚೆ ಪರಂಪರಾಗತವಾದ ಬತ್ತಿತ್ತಿನ ನಮ್ಮ ನನ್ನೆಲ್ಲ ಬಾಕಿ ಸಮಾಜದಕ್ಕೆ ಒಟ್ಟಿಗೆ ಆದ ನಮ್ಮ ದುಮ್ಮಿಕೊಂಡು ಹೋಗಿ ನಮ್ಮ ಈ ದೇಶದ ಈ ಸಮಾಜದ ಈ ಜಿಲ್ಲೆಡು ಒಂದು ಗಟ್ಟಿ ಸಮಾಜವಾದ ಬಿಳೆಕಾದ ಪಡೆದು ಹಾರೈಸದೆ ಸುರೇಶ್ ಚೌಟ್ರಿಯರ ನಾಯಕತ್ವಡು ನನಾತ ಈ ಕ್ಷೇತ್ರ ಬೆಳವಣಿಗೆ ಆವಡು ಪಂದು ಹಾರೈಸಿದ ಇಂಕ ಅವಕಾಶ ಕೋರನಕ್ಕೆ ನಿಕ್ಲೆ ಒಂದಿಸಾದ ಎನ್ನ ಪಾತ್ರ ಜೈ ಹಿಂದ್ ಜೈ ಕರ್ನಾಟಕ. ಆತ್ಮೀಯ ಎನ್ನ 14 ಗ್ರಾಮದ ಪಂಟ ಬಂದಲೆ ಈ ಒಂಜಿ ಪದಗ್ರಹಣ ಸಮಾರಂಭ ಪಾಲ್ದಿತ್ತು ನನಗೆ ಮಾತ್ರ ಸೊನ್ನೆ ಸಂದಾಯ್ತು ಮಂತೊಂದು ಇನ್ನಿತ ಈ ಒಂಜಿ ಲೇಸು ಕೊಟ್ಟು ಬಾರಿ ಪೊರ್ಲೂರು ನಿರೂಪಣೆ ಮಲ್ತನ ಶ್ರೀತ ಭಾಗ್ಯರಾಜ್
ಶೆಟ್ಟಿ ವೇದಿಕೆ ಬರ್ತದೆ ಅಧ್ಯಕ್ಷ ಹಿಡಿದೆ ಕೂತ ಮಾನಾದಿಗೆ ಅಂಚನೆ ಶಾಲದ ಅವೇ ರೀತಿ ಸ್ಮರಣಿಕೆದ ಒಂದು ಮಾನಾದಿಗೆ ಸ್ವೀಕಾರ ಮಲ್ಪೊಡ್ದು ಪನ್ನೊಂದು ಐದು ಬಕ್ಕ ಈ ಕೂಟೋಡು ಸಿಕ್ಕಿತ್ತಿನ ಮಾತಿರಿಗಳ ಅಧ್ಯಕ್ಷರೇ ಸ್ಮರಣಿಕೆನೆ ಕೋರ್ದು ಗೌರವಿಸಬಾರದು ವಿನಂತಿ ಮಲ್ತೊಂದು ಇತ್ತ ಈ ಕೂಟೋಡು ಪಾಲ್ದಿತ್ತನ್ನ ಗುರ್ಕರ್ ಮೇಸನ್ನ ಜಯರಾಮ್ ಶೆಟ್ಟಿ ಅತಿಥಿಲಾಯನ ಶ್ರೀತಲಯನ ರಾಧಾಕೃಷ್ಣ ರೈಗಲೆ ಗೌರವ ಉಪಸ್ಥಿತರಿತ್ತಿನ ಜಯರಾಮ್ ಸಾಂತೇರಿ ಜಯಪಾಲ್ ಶೆಟ್ಟಿ ಮೊದಲ ಇಲ್ಲಿತ ಈ ಒಂದು ಲೇಸ ಕೂಟ ಬರ್ತದೆ ಈ ಒಂದು ಲೇಸಿನ ಪೊರ್ಲು ಮಂತು ಕೊಡ್ನ 14 ಗ್ರಾಮದ ಪಂಟ ಬಂಧುಲಿಗಳ ಮೋಕೆಟ್ ಸೊಲ್ಮೆ ಸಂದಾಯಿತ ಮಂತಂದು ಅಂಚನೆ ಪ್ರತ್ಯಕ್ಷಯ ಪರೋಕ್ಷವಾದ ಸಹಕಾರ ಕೊಡ್ನ ಮಾತ್ರೆಗಳ ಸೊಲ್ಮೆ ಸಂದಾಯಿತ ಮಂತಂದಲ್ಲಿ ಬಂದಲೆ ಅಂಚನೆ ನನಗೆ ಇಲ್ಲಿ ಸೂಚನೆ ಶ್ರೀತ ಸುರೇಶ್ ಚೌಟೇರ್ನ ಆ ಒಂದು ಫ್ಯಾಮಿಲಿ ಅಕ್ಕಲಿ ಮೂಲ ಉಳ್ಳೇರಿ ಅಕ್ಕಲಿ ದಯಮಲ್ಪು ನಿಖಲೆ ವೇದಿಕೆಗೆ ಬರ್ತದೆ ಆ ಒಂದು ಫೋಟೋ ಸೆಷನ್ಗೆ ನಿಖಲು ಪಾಲ್ತಿತ್ತಲು ಮಾಡಿದ ವಿನಂತಿ ಮಲ್ತೊಂದಲ್ಲ ಅವ್ರನ್ನ ಧರ್ಮಪತ್ನಿ ಜೋಕುಲು ಅಂಚನೆ 60 ಮಕ್ಕಳು ದಯಮಂತದ ವೇದಿಕೆ ಬೋರ್ಡ್ ಪಡೆದ ವಿನಂತಿ ಮಲ್ತೊಂದು ಇನ್ನಿತ್ತ ಈ ಒಂದು ಲೇಸಿ ಕೂಟನು ಇಡೆಗೆ ಮುಗಿತಲು ಮಲ್ತೊಂದಲ್ಲೇ ಸೊಲ್ಮೆ. ಧನ್ಯವಾದಗಳು ಶ್ರೀಯುತ ಗೋಪಾಲಕೃಷ್ಣ ಮೇಲಾಂಟರಿಗೆ. ಮೊದಲೇ